ವಯಸ್ಕರು ಎಲ್ಲರೂ ಆಡುತ್ತಾರೆ. ಚಿಕ್ಕ ಮಕ್ಕಳಿಂದ ಅಂದ್ರೆ ಈ ಶಾಲೆಗೆ ಪ್ರಸ್ತುತವಾಗಿ ಹೋಗಿರುವಂತ ಮಕ್ಕಳಿಂದ ಎಲ್ಲ ಹಳೆ ವಿದ್ಯಾರ್ಥಿಗಳು ಗ್ರೂಪ್ ಫೋಟೋ ತೆಗೆಯಲು ವೇದಿಕೆಯ ಮುಂಭಾಗದಲ್ಲಿ ಬರಬೇಕಾಗಿ ವಿನಂತಿ. ಹಳೆ ವಿದ್ಯಾರ್ಥಿಗಳು ಮಾತ್ರ ಮುಂಭಾಗದಲ್ಲಿ ಬರಬೇಕಂತ ವಿನಂತಿ. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು. ಹಲೋ 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 ಬೈಕ್ ಹಲೋ 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 side. Yes. Yes.
ಸ್ಮೈಲ್ ಪಡ. Ready, 1, 2, 3, welcome the Les. Yes, thank you. ಬರ್ತಾನ ನಿಮಗೆ ಲೈವ್ ಇತ್ತು ಅಂತ ಹೇಳಿ ಯಾರು ಪಕ್ಕ ನೀವು ಸ್ಟಾರ್ಟ್ ಆಗ್ತದೆ ಒಂದು ಪ್ಯಾನಿಂಗ್ ಮಂಗೋಲಿ ಹೆಂಗೆ ಗೊತ್ತೇ ಇಜ್ಜಿ ವೈಟ್ ಕವರ್ ಆಗಿದ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ
ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೇವದಾನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲಿ
ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟರೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರ್ ಜನರಲ್ ಮಲ್ಲಾರು ಇದರ ಶತಮಾನೋತ್ಸವದ 2ನೇ ದಿನದ ಅಂಗವಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಗ್ರಾವಿಟ್ ಡ್ಯಾನ್ಸ್ ಗ್ರೂಪ್ ಆಫ್ ಕಾಪು ಇವರಿಂದ ವೈವಿಧ್ಯಮಯ ನೃತ್ಯ ಕಾರ್ಯಕ್ರಮಗಳು ನೆರವೇರಲಿದೆ. ತಾವೆಲ್ಲರೂ ಶಾಂತಚಿತ್ತರಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಪ್ರೋತ್ಸಾಹವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದರ ನಂತರ ಸಭಾ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ. ರಾತ್ರಿ ಗಂಟೆ 8:30ಕ್ಕೆ ಸರಿಯಾಗಿ ಅಮ್ಮ ಕಲಾವಿದರು ಕುಡ್ಲ ಇವರಿಂದ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಅಂಬೇರು ತುಳು
ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದ
ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿ ಮುಟ್ಟದೇನು ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರ ಶಾಲಾ ಶತಮಾನೋತ್ಸವದ ಈ ಸುಂದರ ಸವಿನೆನಪನ್ನ ಸೆರೆ ಹಿಡಿಯಲು ವೇದಿಕೆಯ ಪಶ್ಚಿಮ ಭಾಗದಲ್ಲಿ ಸೆಲ್ಫಿ ಸ್ಟ್ಯಾಂಡ್ ಇದೆ. ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಇಲ್ಲಿ ನೆರೆದಿರುವಂಥ ಪೋಷಕರಿಗೆ ಒಂದು ಸುವರ್ಣ ಅವಕಾಶ ಇದೆ. ತಮ್ಮ ಮೊಬೈಲಲ್ಲಿ ತಮ್ಮ ಛಾಯಾಚಿತ್ರವನ್ನು ಸೆಲ್ಫಿ ಸ್ಟ್ಯಾಂಡ್ ಮುಖಾಂತರ ತೆಗೆದುಕೊಳ್ಳಲು ಅವಕಾಶ ಇದೆ.
ಅದೇ ರೀತಿ ಈ ಸುಂದರ ಸಮಾರಂಭದ ಸವಿಯನ್ನ ಸವಿಯಲಿಕ್ಕಾಗಿ ಯೂಟ್ಯೂಬ್ ಲೈವ್ ಕಾರ್ಯಕ್ರಮ ಇದೆ. ದೇಶ ವಿದೇಶದಲ್ಲಿರುವಂಥ ನಮ್ಮ ಶಾಲೆಯ ವಿದ್ಯಾಭಿಮಾನಿಗಳು ಶತಮಾನೋತ್ಸವ ಸಂಭ್ರಮದ ಸವಿಯನ್ನು ಸವಿಲಿಕ್ಕಾಗಿ ತಾವು ತಮ್ಮ ಸಂಬಂಧಿಕರಿಗೆ, ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಿಗೆ ಅದರ ಲಿಂಕ್ ಅನ್ನು ಕಳುಹಿಸಿದರೆ ಈ ಸುಂದರ ಕಾರ್ಯಕ್ರಮವನ್ನು ಅವರು ಸಹ ವೀಕ್ಷಿಸಿ ಹಲೋ ಹಲೋ ಮೈಕ್ ಚೆಕ್. ಇಲ್ಲಿ ಉಪಸ್ಥಿತರಿರುವಂತಹ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರು ಜನರಲ್ ಮಲ್ಲಾರು ಇದರ ಶತಮಾನದ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. ಇನ್ನು ಕೆಲವು ಹೊತ್ತಿನಲ್ಲಿ ಈ ಒಂದು ಡ್ಯಾನ್ಸ್ ಕಾರ್ಯಕ್ರಮ ಇಲ್ಲಿ ಪ್ರಾರಂಭವಾಗಲಿಕ್ಕಿದೆ. ಗ್ರಾವಿಡ್ ಡ್ಯಾನ್ಸ್ ಗ್ರೂಪ್ ಕಾಪು ಇವರಿಂದ ಒಂದು ಆಕರ್ಷಕವಾದಂತಹ ನೃತ್ಯ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ದಯವಿಟ್ಟು ದೂರದಲ್ಲಿದ್ದವರು ಈ ಒಂದು ಸಭಾಂಗಣದ ಎದುರಿಗಿರುವಂತಹ ಆಸನಗಳಲ್ಲಿ ಆಸೀನರಾಗುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಡ್ಯಾನ್ಸ್ ಕಾರ್ಯಕ್ರಮದ ಬಳಿಕ ನಾವು ನೀವು ಬಹಳ ದಿನಗಳಿಂದ ಕಾಯುತ್ತಿರುವಂತಹ ಸಭಾ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಮಾನ್ಯ ಶ್ರೀ ಸುರೇಶ್ ಶೆಟ್ಟಿ ಗುರ್ಮೆ ಶಾಸಕರು ಕಾಪು ವಿಧಾನಸಭಾ ಕ್ಷೇತ್ರ ಇವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ನಡಿಕೆರೆ ರತ್ನಾಕರ್ ಶೆಟ್ಟಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಹೊಸಮಾರಿಗುಡಿ ದೇವಸ್ಥಾನ ಕಾಪು, ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು, ಶ್ರೀ ಲಾಲಾಜಿ ಆರ್ ಮೆಂಡನ್ ಮಾಜಿ ಶಾಸಕರು, ಪ್ರಸಾದ್ ಶೆಣೈ ಆಡಳಿತ ಮುಕ್ತೇಶ್ವರರು ಶ್ರೀ ಹಳೆಮರಿಯಮ್ಮ ದೇವಸ್ಥಾನ ಕಾಪು, ಶ್ರೀ ವಿಕ್ರಮ್ ಅಧ್ಯಕ್ಷರು ಕಾಪನಗರ ಯೋಜನಾ ಪ್ರಾಧಿಕಾರ, ಶ್ರೀ ಮೋಹಿನಿ ಶೆಟ್ಟಿ ಪುರಸಭೆ ಸದಸ್ಯರು, ಶ್ರೀ ಮೊಹಮ್ಮದ್ ಸಾದಿಕ್ ಕಾಪು ನಗರ ಯೋಜನಾ ಪ್ರಾಧಿಕಾರ, ಶ್ರೀ ಸಾಬು ಸಾಹೇಬ್ ಮಲ್ಲಾರ್ ಹಳೆ ವಿದ್ಯಾರ್ಥಿ, ಶ್ರೀ ರವಿ ಶೆಟ್ಟಿ ಮಲ್ಲಾರ್ ಹಳೆ ವಿದ್ಯಾರ್ಥಿ, ಶ್ರೀ ಗಣಪತಿ ವೈ ಜಿಲ್ಲಾ ಉಪನಿರ್ದೇಶಕರು ಉಡುಪಿ, ಶ್ರೀ ಅಶೋಕ್ ಕಾಮತ್ ಉಪ ಪ್ರಾಂಶುಪಾಲರು ಡಯಟ್ ಉಡುಪಿ ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲು ಪಡೆಯುವವರು. ಇದೆಲ್ಲ ಸಭಾ ಕಾರ್ಯಕ್ರಮದ ಬಳಿಕ ಅಮ್ಮ ಕಲಾವಿದರು ಕೂಡಲ ಇವರಿಂದ ಅಮ್ಮೆರು ಎನ್ನುವಂತಹ ಒಂದು ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನಿನ್ನೆ ಶಾಲೆಯ ಒಂದು ಕಾರ್ಯಕ್ರಮ ನಡೆದಿತ್ತು. ಇವತ್ತು ಬಹಳಷ್ಟು ನಿರೀಕ್ಷೆಯಲ್ಲಿ ನಾವಿದ್ದೇವೆ. ಹಳೆ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಶತಮಾನವನ್ನು ಕಂಡಂತಹ ಶತಮಾನದ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. ಇನ್ನು ಕೆಲವು ಹೊತ್ತಿನಲ್ಲಿ ಗ್ರಾವಿಡ್ ಡ್ಯಾನ್ಸ್ ಗ್ರೂಪ್ ಕಾಪು ಇವರಿಂದ ನೃತ್ಯ ಕಾರ್ಯಕ್ರಮ ಶತಮಾನವನ್ನು ಕಂಡಂತಹ ಒಂದು ಶಾಲೆಯ ಶತಮಾನದ ಸಂಭ್ರಮದ ಸಡಗರದಲ್ಲಿ ನಾವಿದ್ದೇವೆ. ಇನ್ನು ಕೆಲವು ಹೊತ್ತಿನಲ್ಲಿ ಗ್ರಾವಿಡ್ ಡ್ಯಾನ್ಸ್ ಗ್ರೂಪ್ ಕಾಪು ಇವರಿಂದ
ನೃತ್ಯ ಕಾರ್ಯಕ್ರಮ ಜರುಗಿದೆ. ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು ಕೈ ಹಿಡಿದು. ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೇವರ
ಪಾಲಿಸು ಹೇ ಶಾರದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು. PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರು ಜನರಲ್ ಮಲ್ಲಾರು, ಇದರ ಶತಮಾನದ ಸಂಭ್ರಮದಲ್ಲಿ ನಾವಿದ್ದೇವೆ. ನಿನ್ನೆ ಶಾಲೆಯ ಕಾರ್ಯಕ್ರಮ, ಇವತ್ತು ಹಳೆ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಮೊದಲು ಗ್ರಾವಿಡ್ ಡ್ಯಾನ್ಸ್ ಗ್ರೂಪ್ ಕಾಪು ಇವರಿಂದ ವೈವಿಧ್ಯಮಯವಾದಂತಹ ಡ್ಯಾನ್ಸ್ ಕಾರ್ಯಕ್ರಮ ಇಲ್ಲಿ ನಡೆಯಲಿಕ್ಕಿದೆ. ನಾನು ಈಗಾಗಲೇ ಸಭಾ ಕಾರ್ಯಕ್ರಮ ಇದಾದ ಬಳಿಕ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಅಮ್ಮ ಕಲಾವಿದರು ಕುಡ್ಲ ಇವರಿಂದ ಅಮ್ಮೆರು ಎನ್ನುವಂತಹ ತುಳು ಸಾಮಾಜಿಕ ಹಾಸ್ಯಮಯ ನಾಟಕ ಇಲ್ಲಿ ಜರುಗಲಿಕ್ಕಿದೆ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವ Hello, chi, chi, hello, chi, chi. Hello, chi, hello, chi, chi.
ಎಲ್ಲರಿಗೂ ನಮಸ್ಕಾರ. ನಿನ್ ಸ್ವರನೇ ಬರ್ತಲ್ಲ, ಕಾಪುದ ಮಾತ ಜೋಶ್ ಮಾತಕ್ಕೆ ನೋಡಿ ಸರ್. ಮಾತರಿಗಳ ನಮಸ್ಕಾರ. ನಾನೊಂದು ಮಾತು ಮೇಡಮ್ ಸ್ಟಾರ್ಟ್ ಮಾಡಿದ ಮಾತರಿಗೆ ಕೊಂಚ ನಮಸ್ಕಾರ ಬಂತ. ನಮ್ಮ ಬಲ ಬದಿ 20 ಜನ ಒಳ್ಳೆರು, ಎಡ ಬದಿ 20 ಜನ ಒಳ್ಳೆರು. ಅದ ಸುರುಕು ಒಂಚ ಸೈಡ್ ಎನರ್ಜಿ ಉಂಟಂತ ನಮ್ಮ ಸುರುಕು ತೂವಂಗ ಮಾತರಿಗಳ ನಮಸ್ಕಾರ. ವಾ ವೆರಿ ನೈಸ್. ಇದು ಇಂಚೆ ಸೈಡ್ ತೂಗ ನಮ್ಮ ಮಾತರಿಗಳ ನಮಸ್ಕಾರ. ಎಸ್ ನಮ್ಮ ಬಲ ಬದಿ ಎಡ ಬದಿ ಒಂದು ಬಾರಿ ಬೇಜಾರು ಬಿಡ್ಸದೆ ನಮ್ಮ ಮಾತ ಒಂಜೆ ಅದೇ ಸ್ವಚ್ಛತೆ ಮಾತ ಒಂದು ಜೋರುಡು ನಮಸ್ಕಾರ ಮಾಡೋಣ. ಓಕೆನಾ? 3 2 1 ಗೋ. ಮಾತರಿಗಳ ನಮಸ್ಕಾರ. ಒಂದೊಂದು ಜೋರ ಕಡೇತ ಮೂಟ ಇಪ್ಪಡು ಈಗ ನೀವೊಂದು ಸಹಕಾರ ಕಡೇತ ಮೂಟ ಇಪ್ಪಡು ಬಂದು ಮೋಕಿದ ವಿನಂತಿನ ಮಲ್ಕೊಂಡು ಬಂದು ನಮ್ಮ ಇಲ್ಲಿ ಮಾತ ಸೇರಿದ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೆತ್ತ ಶತಮಾನದ ಸಂಭ್ರಮಡು ನಮ್ಮ ಮಾತ ಈಗ ಮಾತುಗಳಿಂದ ಮೋಕೆ ಎತ್ಕೊಂಡೊಂದಿಲ್ಲ ನಮ್ಮ ಬಾರಿ ದೂರ ಹತ್ತು ನಮ್ಮ ಉಡುಪಿದ ಭಾಗದ ಇನ್ನಿದ ಈ ವರ್ಷ ಕಾರ್ಯಕ್ರಮದ ನಿರೂಪಣೆ ಯಾನ ಹನಿಕಲ್ಲ ಮೋಕೆದ ಪ್ರೀತಿ ಉಡುಪಿ ಅಂದ ಪರಿಚಯನದಿ ಒಂದು ಮೂಡಾಯಿಗಟ್ಟ ಪಡ್ಡಾಯಿ ಕಡಲ ತೆಂಕಾಯ್ಡು ಬೀಜಡವು ಗಾಳಿ ತಂಪು ಬಡಕಾಯ್ಡು ಬೀಜಡವು ನಮ್ಮಪ್ಪೆ ವರ್ಷ ತುಳುವ ಕಂಪು ಬಂದು ಬತ್ತಿನಂಚಿತ ಸಾರ ತುಳುವ ಜನಕ್ಕಿಗ್ಲ ಮೋಕೆಡ್ ಎದ್ಕೊಂಡು ಬಂದುಲೆ ಮೂವೇ ಪಕ್ಷಿ ಕಾರ್ಯಕ್ರಮ ಅವಡು ನಿರ್ವಿಘ್ನ ರೀತಿಡು ಸಾವಡು ಪಂದಾಡ ಶ್ರೀ ವಿಘ್ನ ವಿನಾಶಕನ ನಂಚಿತ ಆದಿ ಪೂಜಿತ ಗಣಪನ ನಮ್ಮ ಅರಿಕೆ ಮಲ್ತೊನಡ ಅಪ್ಪನ್ಗೆ ಅಂಚಾದ ಇನಿದ ಈ ಒಂಚಿ ಲೇಸಿಡ ಪ್ರಣಮ್ಯ ಶಿರಸದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರಿ ನಿತ್ಯ ಮಾಯು ಕಾಮಾಂತ ಸಿದ್ಧೆಯಂದ ಮನಸಾರೆ ಗಣಪತಿ ದೇವರಿನ ಸ್ಮರಣೆ ಮಾಡ್ತದು. ಇನಿದ ಈ ಒಂಚಿ ಲೇಸಿಡ ಬಾರಿ ಪುರ್ಲ ಗಂಟದ ಈ ಒಂಚಿ ಮೆತ್ತ ಚೌಡಿಡನ ನಾಥ ನಿಗರಿಗೋಸ್ಕರ ನಮ್ಮ ಕಲಾ ರಸಿಕರಿಗೋಸ್ಕರ ಒಂಚನಾಥ ಸಾಂಸ್ಕೃತಿಕ ಅಂಚಾದ ನಿರ್ವಿಘ್ನ ರೀತಿಯ ಕಾರ್ಯಕ್ರಮ ಅವಡು ಬಂದಾಡ ನಮ್ಮ ಗಣಪತಿ ಅರಿಕೆ ಮಲ್ತೊನಡ ಅಪ್ಪಳು ಅಂಚಾದ ಇನಿತ ಈ ಒಂಚಿ ಲೇಸಿಡ ನಮ್ಮ ಗ್ರಾವಿಟಿ ಡಾನ್ಸ್ ಕ್ರಿಯೋ ಕಾಪು ಮೊಕಲ ಸಾರತ್ತಿಡು ಸಾಕ್ಷಾ ಮ್ಯೂಸಿಕಲ್ಸ್ ತಂಡದ ಪೆರ್ಮದ ಗಾಯಕಿಯ ಚಿತ್ತ ನಮ್ಮ ಸುಷ್ಮಾ ಆಚಾರ್ಯ ಉಡುಪಿ ನಮ್ಮಟ್ಟು ಡುಲಿರು ನಿಕಲ ಮೋಕಿದೋಶಿ ಕೈ ತಾಟಿ ದಿಕ್ಕಣ ಬಂದಾಂಡ ಇನಿತ ಈ ಒಂಚಿ ಲೇಸಿಡ ನಮ್ಮ ಮೋಕಿಡ ಈ ಒಂಚಿ ವಿತ್ತ ಚೌಡಿಡು ಎದುಕೊನೊಂದು ಅಪ್ಪನ ಕೆನದು ಓವರ್ ಗೋಸ್ ಟು ಸುಷ್ಮಾ ಆಚಾರ್ಯ ಉಡುಪಿ.
ಎಸ್ ಥ್ಯಾಂಕ್ ಯು ಸೋ ಮಚ್ ನಿಕಲ್ನ ಮೋಕೆದು ಒಂಚಿ ಕೈ ತಾಟಿ ತಿಕ್ಕಣು ಬಂದಾಂಡ ನಮ್ಮ ಕಲಾವಿದರ ಏನಕ್ಕಲ್ಲ ನಿಕಲ್ಡ ಅಪೇಕ್ಷೆ ಮಲ್ಪುನ ಒಂಜಿ ನಿಕಲ್ನ ಮೋಕಿದ ಕೈ ತಾಟಿ ನಮ್ಮ ಮೋನೆ ಗಂಟು ಬಾರ್ದು ಕೈ ತಾಟಿ ಕೊರಿಯರ ಪಂದಾನ ನಮ್ಮ ಮಕ್ಕಳ ಬಾರಿ ಒಂಚೂರು ಬೇಜಾರಾಪುಣ ಸೊ ಬಾರಿ ನಿಕಲ ಪುರ್ಲ ಗಂಟೆದ ತೆಲಿಕೆಡೊಂಜಿ ಜೂರೇನ ಕೈ ತಾಟಿನ ಕೊಡು ಬಂದಕ್ಕೆ ಅನ್ನೋದಿಲ್ಲ ಸುಷ್ಮಾ ಆಚಾರ್ಯ ಉಡುಪಿನ ಬಗ್ಗೆ ಒಂಚ ರಡ್ಡು ಪಾಪಿಡ ಪುಣದ ಪಂಡಡ ನಮ್ಮ ಕರಾವಳಿ ಬಾಗಡು ಒಂಚ ನಾಗತ್ತ ಪುಗರ್ತಿನ ಪಡು ನನ್ನ ಚಿತ್ನ ಒಂಚಿ ಮಾಮಲ್ಲ ಪ್ರತಿಭೆ ನಮ್ಮ ಸುಷ್ಮಾ ಆಚಾರ್ಯ ಉಡುಪಿ ಅವೇತು ಭಕ್ತಿ ಸುಗಿಪ್ಗ ಹಿನ್ನೆಲೆ ಧ್ವನಿಯಾದ ಮಸ್ತ್ ಸಹಕಾರನ ಕೊಡ್ತಿನಾರ ಸಂಚದ ಮೋಕಿದ ಕೈತಾಟಿ ತಿನ್ಪಂಡ ನನಾತನಿಗಲಿನ ಸಂಗೀತ ಲೋಕದಂಚಿ ಲೆಕ್ಕಲ್ ಪೋಪಿನ ಚಿತ್ರ ಕರ್ತವ್ಯಡು ನಮ್ಮ ಸಾಕ್ಷಾ ಮ್ಯೂಸಿಕಲ್ಸ್ ತನ್ನದ ಪೆರ್ಮದ ಗಾಯಕಿ ನಮ್ಮ ಸುಷ್ಮಾ ಆಚಾರ್ಯರ್ಲ ಎಡಿ ಪೇರ್ ಸಂಚನೆ ಈ ಒಂಚೆ ವೇದಿಕೆಡೆ ನನಾತ್ ರಂಗ ಚಿಂಚೋಡು ಪಂದಾಡ ಈ ಒಂಚೆ ಸ್ಟೇಜ್ ಜಬರ್ದಸ್ತ್ ಡಾನ್ಸ್ ಬರೋಡು ಅದೇ ಎರೆಗೂ ಮಾತ್ರ ಡಾನ್ಸ್ ಎಷ್ಟು ಒಂಚೂರು ಕೈದೇರ್ಪೋಲಿ ಅಲ್ಪಡ್ದು ಮಾತೇರ್ಲ ಕೈ ತಾಟಿನ ಕೊರಡಿತ್ತೆ ಅವಲೆ ಎಂತು ಕೈದೇರ್ತಾರದ ಸರ್ ವೆರಿ ಗುಡ್ ಇತ್ತೆ ಕೈ ತಾಟಿ ಎಂಚಾಂಡು ಪಂಡಡೆ ಯಾನೊಂಜಿ ನಟ್ಟದಕ್ಕೇನಿಲ್ಲ ಕಾಣಿತ್ತೆ ಇಸೆ ನಮಗೆ ದೇವೇರು ರಡ್ಡು ಕೈನು ಕೊಡ್ತಾರೆ ಅದೇ ಎರೆಗೂ ಮಾತ ರಡ್ಡು ಕೈನು ಕೊಡ್ತೀರಿ ಮಾತಕ್ಕೆಲ್ಲ ಕೈದೇರ್ಪು ಕಮಾನ್ ಎಸ್ ಒಂದೊಂದು ಜೋಶ್ ಇತ್ತ ಏತು ಪುರ್ಲು ತೋಜಂತುಲೆ ಕಾರ್ಯಕ್ರಮ ಬಾರಿ ಪುರ್ಲು ತೋಜುನ್ ನಿಕಲ ಬಾರಿ ಪುರ್ಲು ಗಂಡದ ಕೈ ತೋದು ಸೊ ಇದನ್ನು 3, 2, 1 ಅಂದು ಅನ್ಪ ನಿಕಲ ಮೋಕೆದ ಕೈ ತಟ್ಟಿ ಎಂಚಕ್ಕೆ ಏನಡು ಪಂಡ ನಮ್ಮ ಪಿರೌಡು ನಮ್ಮ ಗ್ರಾವಿಟಿ ಡಾನ್ಸ್ ಪಿಯುದಕ್ಕಲು ಊತೊಂದು ಜೋಕುಲು ಕಾತೊಂದು ಇತ್ತು ಜನ ಬೈದೇರ ಪಂದ ಅಕ್ಕಲಿಗೆ ಒಂಚ ಆಕರ್ಷಣ ರೀತಿಡು ನಿಕಲ ಕೈ ತಾಟಿ ಬಾಡು ಜೋರನೆ ಕೈ ತಾಡೆ 3, 2, 1 ಗೋ ಇಷ್ಟೊಂದು ಕೇಂದ್ರ ನನ್ನ ದುಂಬುಗು ಕೂಡ ಬತ್ತಿದ್ಯಾನ ಕೀನಜಿ ದಮ್ಮ ಕೈ ತಟ್ಟಿ ಕೊರ್ಲೆ ಅಂದ್ರೆ ನಿಕಲ್ಲ ಮೋಕೆದ ಕೈ ತಟ್ಟಿಡ ಅಕ್ಕಲಿಗೆ ನನ್ನಾತ ಎನರ್ಜಿ ತಿಕ್ಕುರು ಸೊ ಈ ವರ್ಷ ಗ್ರಾವಿಟಿ ನನ್ನಾತು ಪಂಡ್ರೆಗೊಂಡು ಅವ್ರ ದುಮ್ಮ ನಮ್ಮ ಜಬರ್ सर्वदा धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि
विघ्न हरता सहस्र भक्त जन का तू एक करता धरता द्वेष मुक्त मन हो तू जिसमें वास करता इसीलिए तो सबसे पहले बोले बप्पा बोले विघ्न हरता है बप्पा विघ्न हरता लग तेरा है माथे पे जिसके भी निखरता कर्म की कसौटी पे है खड़ा उतरता इसीलिए तो सबसे पहले बोले बप्पा बोले This performance en చెప్తుండు దాల పాతిర్ జరమ కాపు దజనతులంచు పాతిర్ నా కమ్మి ఏంచ ఇచ్చతే performance en చెప్తుండు ನಮ್ಮ ಗ್ರಾವಿಟಿ డాన్స్ ಕ್ರೀವ್ದಾ ಸೂಪರ್ ಬಾಂಡ ಜೋರು ಡಂಜೆ ಸೂಪರ್ ಬಂದು ಮಾಡೋಡು ಸೂಪರ್ ಬಾ ಒಂಜಿ ಬತ್ತಿಟ್ಟು ಮಾತ ಸೂಪರ್ ಕೇಳೊಂದುಂಡು ಒಂಜಿ ಬತ್ತಿಟ್ಟು ದಾಲ ನಿದ್ರೆ ಬರುಂದುಂಡು ಎಂಚ ಒಂದ್ಸಲ ಜೋರಾದ ಬನೋಲಿಯ ಸೂಪರ್ ಬಂದು ಇಂಚಿ ಬತ್ತಿ ತಗಲು ಎಂಚೆತ್ತಿನ performance. Yes, next ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಬೋರ್ಡು ಪಂದಾಂಡ ನಿಕಲ್ಲ ಮೋಕಿದೊಂಚು ಕೈ ತಾಟಿ ಬೋರ್ಡು ನೆಟೆ. Yes, thank you so much ವರ್ಷ ಇವಂಚು ಕೈ ತಾಟಿ ನಮ್ಮ ಜೋಕಲಿಗೆ ಮಾತಗಲಿಗೆ ಕೇಳಿ ನಂದೇನು ರೇಪಂಡ ಬೇಗರ್ ಜತ್ತದು ನಲ್ತದೆ ನೆಟೆ ಅದೇ ಸರ್ ಅನ್ನೋದೇ ಅಂಚನೆ ನಾನಾತ್ತು ಬಾರಿ ಪುರ್ಲಿ ಗಂಟದ ನೃತ್ಯನ ಈ ವಂಚು ವೇದಿಕೆಡೆ ನಡೆಪೆರೆಗೊಂಡು ಅಂಚನೆ ಕಾರ್ಯಕ್ರಮನ ಮುಂದುವರಿತು ನಂಚಿ ಬಾರಿ ಪುರ್ಲಿ ಗಂಟದ ಗೀತೆನ ನಿಗಲ್ ಎದುರು ಪ್ರಸ್ತುತ ಮಲ್ಪೆರೆಗೆ ನಮ್ಮ ಸಾಕ್ಷ್ಯ ಮ್ಯೂಸಿಕಲ್ಸ್ ತಂಡದ ಪೆರ್ಮದ ಗಾಯಕಿ ಸುಷ್ಮಾ ಆಚಾರ್ಯ ನಿಕಲ್ನ ಎದುರು ಅಜಿ ಮೋಕಿದ ಪ್ರೀತಿದ ಕೈತಾಟಿತ್ತನ್ ಪಂದಾಂಡ ಕಲಾವಿದರ ನಿಗಲಿದ ಅಪೇಕ್ಷೆ ಮಲ್ಪುನ ಒಂಜಿ ಒಂಜಿ ನಿಕಲ ಮೋಕಿದ ಕೈತಾಟಿ ಬಾರಿ ಪೊರ್ಲಿ ಗಂಟದ ತೆಲೀಕೆಡೊಂಚು ಕೈತಾಟಿ ಕೊರೋಲಿಯ ನಮ್ಮ ಸಾಕ್ಷ್ಯ ಮ್ಯೂಸಿಕಲ್ಸ್ಗೆ ಜಾಪಂಡ ನಮ್ಮ ಹೆಬ್ರಿಡ್ದು ಬೈದೇರು ನಮ್ಮ ಕೊಂಚ ಜೋರೇನ ಕೈತಾಟಿ ಕೊರೋಲಿಯಾ ಜೋರೇನ ಕೈತಾಟಿ. ಥ್ಯಾಂಕ್ ಯು ಸೋ ಮಚ್ ಗೋಸ್ ಟು ಸುಷ್ಮಾ ಆಚಾರ್ಯ ಉಡುಪಿ.
ಥ್ಯಾಂಕ್ ಯು ಸೋ ಮಚ್ ಚಿಲ್ಡ್ರನ್. ಬಾರಿ ಮೋಕಿದ ಕೈ ತಾಟಿನ ಕೊಡ್ತಾರೆ. ನನ್ನತ್ತು ಬಾರಿ ಪೊರ್ಲುದ ಪದನ ಕಲಿದುಡು ಪ್ರಸ್ತುತ ಮಾಡ್ತಿರೋಗುಲ್ಲರೆ ನಮ್ಮ ಸಿಂಗರ ಸುಷ್ಮಾ ಆಚಾರ್ಯ ಉಡುಪೆ ಮೇರೆ. ಸೊ ಅಂಚನೆ ಇವಂಚಿ ಮಿತ್ತ ಚೋಳಿ ನನ್ನನಾಥ ರಂಗು ಜಿಂಜಿನ ಚಿತ್ನ ಕಾರ್ಯಕ್ರಮ ನಡೆಬಿರಿಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮ. ಸೊ ಬಂದುಲೆ ಒವೇ ಒಂಚಿ ಸಂಸ್ಥೆ ಅವಡ ರಚನೆ ಅವಡು ಪಂದನ ಅವನ ದುಂಬುವರಿಕೊಂಡು ಪೋಡು ಪಂದನ ನಮ್ಮ ಐಟ್ ಐನಾತೊಂಚು ಪಣಗ ದಿಪ್ಪೊಡಿಗೆ ಐಟೊಂಚು ಪ್ರೀತಿ ಸಂಪಾದನೆ ದಿಪ್ಪೊಡಿಗೆ. ಬಹುಶಃ ಇನ್ನಿತ ಈ ಒಂಚಿ ಶತಮಾನ ಸಂಭ್ರಮಡ್ ಅವೇತು ಹಳೆ ವಿದ್ಯಾರ್ಥಿಲಂತೂ ಖಂಡಿತವಾದ್ಲ ಇಪ್ಪೋರು. ಸೊ ಇಂಥ ಹಳೆ ವಿದ್ಯಾರ್ಥಿಗಳು ಇರ್ತಾರಪ್ಪ ನಾನು ಚೂರು ಕೈದಿರ್ಪೋಲಿಯಾ ಪರ ವಿದ್ಯಾರ್ಥಿಗಳು ನಮ್ಮ ಎಸ್ ಭಾರಿ ಸಂಖ್ಯೆಡುಲ್ಲೇರು ಸಂಚನೆ ಈ ಒಂದು ಶಾಲೆಡೆ ನನಕ್ಲ ಕಲ್ತೊಂದು ಉಲ್ಲರು ಪಂಪ ನಂಚಿನ ಜೋಕುಲೆ ತುಲ್ಲರ್ ಇನ್ನಿಕ್ಲ ಎಸ್ ಉಲ್ಲೇರ ಜೋಕುಲೆ ನೆಟೆನೆ ಎಸ್ ಇನ್ನಿ ಈ ಒಂಚಿ ಶಾಲೆಡೆ ಕಲ್ತಿದ ವೇತು ಪುದರ್ ಮಲ್ತಿ ನಂಚಿನ ಜೋಕುಲು ಒಂಚಿ ಸ್ಟೇಜ್ ಎದುರು ನಮ್ಮ ಬತ್ತದು ಕುಂದೇರು ಸಂಚನೆ ಇನ್ನಿತ ಈ ಒಂದು ಶತಮಾನ ಸಂಭ್ರಮ ನಾಲ್ಕು ರಂಗ ಜಿಂಚರೆ ಕಾರಣ ನಿಕಲ್ಲ ಮಾತ ಮೂಕಿದಂಚು ಪ್ರೀತಿ ಸಂಪಾದನೆ ಮಾಡಿದ ಖಂಡಿತವಾದ ಈ ಒಂದು ಶಾಲೆ ಅಂಚಾದ ಸುರುಕಾದ ನಮ್ಮ ಈ ಒಂದು ಶತಮಾನ ಸಂಭ್ರಮ ಆವೊಂದು ಪಂದಾಂಡ ಈ ಒಂದು ಶಾಲೆಡ ನನ್ನಾತು ಜೋಕುಲು ಜಿಂದಿದು ಬರನುಲ್ಲೇರು ಪಂದಾಂಡ ಮೂಲಿಪ್ಪು ನಂಚಿತ್ತ ಶಿಸ್ತು ಅವಡು ಅತ್ತಂದೆ ಕೊರ್ಪು ನಂಚಿತ್ತ ವಿದ್ಯಾಭ್ಯಾಸ ಅವಡು ಸೌಲಭ್ಯ ಅವಡು ಬಾರಿ ಪೊರ್ಲು ರೀತಿ ಉಂಡು ಪಂಡದ ಖಂಡಿತವಾದ ನಿಕಲ ಈ ಒಂಚಿ ದಾದ ಆಸಿನ ರಾತರದಲ್ಲಿ ಒಂದೊಂಚು ಪ್ರೀತಿಡೆ ಗೊತ್ತಾಗ್ಬಿಡು ಸಂಚಾದ ಮಾತ ಪರ ವಿದ್ಯಾರ್ಥಿ ಪಂಡದ ಬುಡ್ಚು ನಮಗೆ ಇತ್ತಿದ ಜೋಕುಲ್ ಬಂದು ಬುಡ್ಚು ನಮ್ಮ ಮಾತ ಒಂದೇ ಸಾಲದ ವಿದ್ಯಾರ್ಥಿ ಅಲ್ಲದೆ ಸಂಚಾದ ಒಂದು ಜೋರೇನ ಕೈತಾಟಿನ ಕೊಲೆ ನಮ್ಮ ಮಾತ ಒಂದು ಶಾಲೆಡೆ ಕಲ್ತಿದ ಮತ್ತೆ ರೀತಿಯ ಪ್ರೀತಿನ ಸಂಪಾದನೆ ಮಾಡ್ತದ ಅವೇತು ಪ್ರಶಸ್ತಿನ ಪಡೆಯುವಂದ ಸಂಚಾದ ಈ ಒಂಚಿ ಶಾಲೆಗೆ ನಮ್ಮ ಮಾತ ಮೂಕಿಡ ಸೆಲ್ಮೇಲಿನಪ್ಪ ಅನ್ನೋ ಅಂಚಿನೆ ನನ್ನ ದುಂಬುಗೆ ಏರು ಮಾತ ಜೋಕುಲು ಕಲ್ತಂದಿಲ್ಲ ಈ ಶಾಲೆಡೆ ನನ್ನಾತ ಪುಗರ್ತಿನ ಪಡೆಯುವ ಕಾವಡು ಈತ ಶತಮಾನ ಸಂಭ್ರಮಡುಂಡು ನನ್ನ ದುಂಬುಗು ನನ್ನ ಈ ಒಂದು ಕಾರ್ಯಕ್ರಮ ಇಂಚಿನ ಮಲ್ತಂದಿಲ್ಲೇ ಬಂದಾಗ ದಶ ಸಂಭ್ರಮಡ ನಮ್ಮ ಮಾತಗ್ಲ ನಾನಲ್ಲ 100 ಪಂಪಿ ನಡೆದಿಲ್ಲ ಜಾಸ್ತಿ ನಮಗೆ ಹೋಗಿ 150ನೇ ಫಂಕ್ಷನ್ ಬಹುಶಃ ಯಾನೆ ಬರ್ಪಿಲ್ಲ ಕಾಣು ಬಂದಣ ಬಾರಿ ಖುಷಿಯಾವ ಅದೇ ಹೆಂಗ್ಲ ಒಂಜಿ ಬಾರಿ ಖುಷಿಯಪ್ಪ ಯಾನು ಒಂಜಿ ಸಮಯ ಇಡೇಗು ಬರ್ತದ ಒಂಜಿ ಶತಮಾನ ಸಂಭ್ರಮಡಿ ಯಾನು ಎಂ ಸಿ ಮಂತ್ ದೈತ್ಯಾನ ನೂತ ಆಯ್ವಾಡ ಉಲ್ಲ ಪಂಡದ ಸಂಚಾದ ನಿಕಲ ಈ ಪ್ರೀತಿ ಏಪಾಗ್ಲ ಇಪ್ಪಡು ಬಂದ ಬರಂದು ಸೊ ಇತ್ತೆ ಇನ್ನಿತ ಈ ಒಂಜಿ ಲೇಸಿಡ್ ನಮ್ಮ ಒಂಜಿ ಏನಾಯ್ತು ಗೇಮ್ಸ್ ಮಲ್ಪೆರೆಗೊಂಡು ನಮ್ಮ ಗ್ರಾವಿಟಿ ಡಾನ್ಸ್ ಕ್ರೀವ್ ಕಾಪುದಗಳ ಲೆಕ್ಕಡೊಂಜಿ ಪ್ರೈಸ್ ಎಲ್ಲ ನಿಗಲೆಗೋಸ್ಕರ ಕಾತೋನಿ ಇಪ್ಪಡು ಸೊ ಅಂಚಾದ ಅಲ್ಲಲ್ಲೊಂಜಿ ಐನಾಜಿ ಪೊಂಜೋಲಿತ್ತಿರಡ ಈ ಒಂಜಿ ಸ್ಟೇಜ್ ಜೊತೆ ಕೈತಲ್ ಬರ್ಡು ಪಂದ ಕೇಳೋದಿಲ್ಲ ಇತ್ತೆ ಪಂಡರ ಹಳೆ ವಿದ್ಯಾರ್ಥಿಲೆ ನೆಟ್ಟೆ ಉಲ್ಲೇರು ಪಂಡದು ಸೊ ಹಳೆ ವಿದ್ಯಾರ್ಥಿ ಬತ್ತಡ ನಮ್ಮ ಮಕ್ಳು ಒಂಚೂರು ಭಾರಿ ಖುಷಿ ಹಳೆ ವಿದ್ಯಾರ್ಥಿ ಇತ್ತಿರ ಒಂಚೂರು ಕೈದಿರ್ಪುಲಿ ಅಲ್ಪನೆ ಪೊಂಜೋಲು ನಿರ್ಪಲ್ಯ ಎಸ್ ಮೇಡಮ್ ದಯವಿಟ್ಟು ಬರೋಡು ಈ ಒಂಜಿ ಕಾರ್ಯಕ್ರಮ ನಮ್ಮ ಶಾಲೆದ ಈ ಒಂಜಿ ಕಾರ್ಯಕ್ರಮ ನನ್ನಾತ ಪೊರ್ಲು ಡಾವಳು ಪಂದ ನಿಕಲ ಬಾರಿ ಪೊರ್ಲದ ಸಹಕಾರ ಇಪ್ಪಡು ಸೊ ಅಲ್ಲೆಲ್ಲ ಕುಂದಿನ ಅಂಚಿತ ಐನ ಲೇಡೀಸ್ ಬರೋಲಿಯಾ ಬಲೆ ಕಮೋನ್ ಬೇಗ ಬರೋಡು ಎಸ್ ಬಲೆ ನಮ್ಮ ಈ ಶಾಲೆದ ಮಿತ್ತೊಂಜು ಬಾರಿ ಮೋಕೆ ಉಂಡು ಪಂದ ಖಂಡಿತವಾದ ಈ ಒಂದು ಸ್ಟೇಜ್ ಮಿತ್ತರಿಗೆ ಏನ ಬಂದ್ಪೇರು ಕೋಡಿಗೆ ಮಲ್ಪೂಜೆರ್ ಅಂತ ಬಂದ್ಪೇರು ಸೊ ಉಂದಾಯ್ಬೇಕು ಅಂತ ಜನ ಜೆಂಟ್ಸ್ಗಳ ಗೊಬ್ಬರಲ್ಲ ಮಂಚೆ ಏರಿಯಲ್ಲ ಬುಡ್ಪೂಜ ನಮ್ಮ ಏರಿಯಾಗ್ಲ ಬೇಜಾರು ಮಲ್ಪೇರೆ ಜೆಸ್ ವೆರಿ ಗುಡ್ ಬೇಗ ಬರೋಡು ಕಮೋನ್ ನನ್ನ ನಿಗಲಿ ಮಾತ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ನಮ್ಮ ಗ್ರಾವಿಟಿ ಡಾನ್ಸ್ ನೀವು ಕಾಪುದಕ್ಕೆಲ್ಲ ರೆಡಿಯಾದಿಪ್ಪೆರು ಸನಿಕಲ್ಲ ಮೋಗಿದ ಕೈ ತಾಟಿ ಇತ್ತನು ಬಂದಾಡ ಮಾತ್ರ ಸೊ ಜನಕ್ಕೆ ಎತ್ತು ಜನ ಅಕ್ಳಿಗೆ ಒಂಜಿ ಡೌಟ್ ಇಪ್ಪುಡು ಸೊ ಈ ಜೋರೇನ ಕೈ ತಾಟಿ ಕೊಡೋಲ್ಯಾ ಥ್ಯಾಂಕ್ ಯು ಸೋ ಮಚ್ ಎಸ್ ನಮ್ಮ ಜನ ಕಮ್ಮಿ ಉಂಡದಾನೆ ಜನಸಂಖ್ಯೆ ಹೆಣ್ಣು ಮಕ್ಳಿಗೆ ಸ್ಟ್ರಾಂಗ್ ಗುರು ಪಂಡದು ಒಂಜಿ ಟೈಮ್ ಉಡೆ ಅನ್ಕೇನೊಂದಿದ್ದೆ ಇತ್ತೆ ಭಯಂಕರ ವೀಕ್ ಆಗಿ ಲಕ್ಕೊಂಡು ಅದೇ ಸರ್ ಉಲ್ಲೇರ ಒಂಜೋಗು ಸ್ಟ್ರಾಂಗ್ ಉಲ್ಲೇರದೆ ಎಸ್ ಇತ್ತೆ ನಮ್ಮ ಗೇಮ್ ಗೊಬ್ಬರಿಗೆ ಲೆತ್ತಿದ್ದೀರಿ ಸೊ ನಮ್ಮ ತಿಲೆ ಬಂದಿಲೆ ಒವೇ ಒಂಜಿ ಕಾರ್ಯಕ್ರಮ ಅವಡು ನಿಕಲ್ಲ ಮೋಕೆದ ಸಹಕಾರ ತಿಕ್ಕಣು ಪಂದಣ ಮಾತ್ರ ಒಂಜಿ ಕಾರ್ಯಕ್ರಮ ಬಾರಿ ಪೊರ್ಲು ಗಂಟೆಡು ಸಾಗರೆ ಸಾಧ್ಯ ಅಂಚಾದ ಬತ್ತಿನಂಚಿತ್ನ ಏನ ಕಲಾ ರಸಿಕರ್ಲರು ನಿಕಲ ಮಾತ ಈ ಒಂಜಿ ಕಲಾ ಸಂಭ್ರಮಡು ಮಾತಕ್ಕೆಲ್ಲ ಸೇರಲು ಬಂದು ಮೋಕೆದ ಭಿನ್ನಾಪನ ಮಂತನೆಲ್ಲ ಇದು ಸುರುಕಾದ ನಿಕಲ್ಲ ಮೋಕೆದ ಪುದರನು ಪನ್ನಡು ಪೋಡು ಬಾರಿ ಪೊರ್ಲುದ ಏನಡ ಮೋಕೆಡು ಪನ್ನಡು ಪುದರನು ಪನ್ನಾಗ ಓಕೆನಾ ಗರುಡು ಬಣ್ಣ ರೆಜ್ಜಿ ಓಕೆ ಎನ್ನ ಉದರ ಕಾಮಿನಿ ಓಕೆ ರಮ್ಯ ಅಂತ ರಮ್ಯ ಒಂದು ಪಿಕ್ಚರ್ ಆಕ್ಟರ್ದ ಓಕೆ ಸೌಮ್ಯ ಓಕೆ ಅಮಿಷಾ ಓಕೆ ವಾಣಿಶ್ರೀ ಓಕೆ ನಾನಂತ ಚಾನ್ಸ್ ಕೊರ್ಪಂಚ 2 ಜನ ಬರೋಲ್ಯಾ ಪಂಜೋಲು ಕಾಲೇಜ್ ಪೋಪಿನಾಗಲ್ಲ ಈ ಶಾಲೆಡೆ ಕಲ್ತಿನಾಕಲು ಬಲ್ಲರೇ ಒಂಜಿ 2 ಜನ ಪುದರ್ ಬನ್ಲಿ ಅಲ್ಪಡ್ದೆ ಸುಷ್ಮಿತಾ ಬರೋಲ್ಯಾ Come on, babe. Very good. Come on. Yes, Nananjana Barulla. Bali, madam. Bali. Purnima. Bali. Yes, Bali, madam. Bali.
ಅರೇತೊಂಚು ಆಕ್ಟಿವಿಟಿ ಅದು ಕುಂದಿರ್ತುಲೆ ಅರೆ ತೋನಾನೆ ಖುಷಿ ಆಪುಂಡು ಈ ಒಂಜಿ ಕಾರ್ಯಕ್ರಮ ಬಹುಶಃ ಬರೀ ಪೊರ್ಲು ಗಂಟೆಡೆ ನಡಪೆರೆ ಕಾರಣ ಆರ್ಲೊಂಜಿ ಸಹಕಾರ ಒಳ್ಳೆರು ಬಂದೇನುವ ಸೊ ಇತ್ತೆ ನಮ್ಮ ಒಂಜಿ ಗೇಮ್ಸ್ ಮಾಡ್ಬೇಕು ನಿಕ್ಕಲ್ ರೆಡಿಯಾ ರೆಡಿಯಾ ಇಂಚಿನ ಮಾರ ಒಂಜಿ ಬದಿ ಮಾತಿತ್ತು ಪೂರ ಚಾಪರ್ದು ಗಟ್ಟಿಡು ಗುಲ್ದಿಲ್ಲ ಹಾಕೊಂಡು ಬಾಕಿದಾಗ ಮಾತನಾಟೆ ನಾನು ಐಸ್ ಕ್ರೀಮ್ ತಿಂದೆ ಗಟ್ಟಿ ಅವಡದಾನೆ ಅದೇ ಸೊ ಇಂಚಿ ಬದಿದಾಗ ರೆಡಿಯಾ ಕೇನೊಂದು ಇಂಚಿ ರೆಡಿಯಾ ಎಸಿತೆ ನಿಕ್ಕಲ್ ರೆಡಿಯಾ ಎಸ್ ಮೇಡಮ್ ಇರ್ನ ಬುದಾರ ಪೂರ್ಣಿಮಾ ಸುಷ್ಮಿತಾ ಅದೇ ಭಾರಿ ಅಭಿಮಾನಿಗಳಿರು ಅದೇ ಓಕೆ ಎಸ್ ನಮ್ಮ ಗೇಮ್ಗೆ ಹೋಗುವಾಗ ವಿಷಯದಾದ ಬಂಡೆಡ ಇತ್ತೆ ನೀಕೊಂಜಿ ಪುದರನ್ನು ಚಾಯ್ಸ್ ಮಲ್ಪೋಡು ಓಕೆ ಪುದರನ್ನು ಚಾಯ್ಸ್ ಮಲ್ಪೋಡು ಅಂಜೋನ ಪುದರ್ ಅದಿಪ್ಪೋಡು ಅಂಜೋ ಬಂಡೈತೆ ಮದಿಮೆ ಎತ್ತಿನಾಗಲಿ ಮಾತ್ರ ಕಂಡೆನೆ ನನ್ನ ಪುದರ್ ಬನ್ನಲೆ ದಜ್ಜಿ ನನಗೆಲ್ಲ ಕಂಡೆನಾಗಲಿ ನಾನು ದತ್ತು ಪೊಡಿ ಮಾಡ್ರಿ ಇಲ್ಲಿರಲ್ಲಿ ಸೇರ್ನಾಂಡಲ್ಲ ಒಂಜಿ ಎಂಗೇಜ್ಮೆಂಟ್ ಕೂಡ ಆದಿತ್ತು ನಾಕಲ್ಲ ಪುದರ್ ಪರಲ್ಲ ಇಜ್ಜಿ ಬಂದನ ಮೆಗ್ಗೆ ನಕಲ್ಲ ಪಲೆ ನಕಲ್ಲ ಫ್ರೆಂಡ್ಸ್ ನಕಲ್ಲ ಬೆಸ್ಟ್ ಫ್ರೆಂಡ್ನ ಲವ್ವರ್ನ ಓಕೆ ರೆಡಿ ಆಯ್ತಾ ರೆಡಿಯಾ ಸುಷ್ಮಿತಾ ಇರಡ್ದು ಶುರು ಮಲ್ಪುಗ ಇಸ ಪುದರ್ ಎಂಚ ಬಂದ್ರೆ ಬಂಡೆರಡ ಒಂಜಿ ಪುದರನ್ನ ಆಯ್ಕೆ ಮಲ್ಪೇರೆ ಓಕೆ ಸುರುಕು ನಿಕ್ಲು ಓವು ಪುದರನ್ನ ಆಯ್ಕೆ ಮಲ್ಪರು ಸುರುಕು ಪನ್ನಿ ಒಂಜಿ ಪುದರ್ ಓಲ ಸೆಲೆಕ್ಟ್ ಮಲ್ಪಡು ಒಂಜಿ ಪುದರ್ ಶಶಿಕಾಂತ್ ಇಲ್ಲಿರ ನೆಟೆ ಓಕೆ ಎಂಕ್ ದರ್ಪೊಡ್ಚಿ ವಿನ್ ಆಯ್ಜಿಡ ಓಕೆ ಸುನಿಲ್ ಓಕೆ ರಕ್ಷತ್ ಉಲ್ಲಿರ ನೆಟೆ ವೈಜ್ಯರ ಓಕೆ ಕಾರ್ತಿಕ್ ನಾಗಾರ್ಜುನ ಕಿಶೋರ್ ಎನ್ನ ಗುರು ಉಲ್ಬಕುಲ್ದೇರ ವಾಸಪ್ಪ ಸರ್ ಏನ ಪ್ರಸಾದ್ ವಾಸಪ್ಪ ಸರ್ ಎನ್ನ ವಾಸಪ್ಪ ಸರ್ ಓ ಗುರುಕುಲ ನೆಟ್ಟೆ ಉಲ್ಲೇರ ಸೊಲ್ಮೆಲ್ಲ ಸರಿ ರೆಗ ಸಂಚನೆ ಕಾರ್ಯಕ್ರಮ ತುಂಬುವರಿಕೊಂಡು ಪೋಯಿತ್ತೆ ಓಕೆನಾ ಗೇಮ್ಸ್ ಶುರು ಮಲ್ಪುಗ ಸೊ ಇತ್ತೆ ಪನ್ನರೆದಾದ ಪನ್ನಡಿತೆ ಯಾನೊಂಜಿ ಪುದರನ್ನು ಚಾಯ್ಸ್ ಮಲ್ಪೆ ಓಕೆ ಗೌತಮ್ ಮನ್ಸ್ದ ಗೌತಮ್ ಗೊತ್ತಂಡ ಮಗ್ಗೆ ಗೊತ್ತುಂಡದೆ ಟೇಬಲ್ಸ್ ಗೊತ್ತುಂಡದ ಮಾತೆರೆಗ್ಲ ಇದನ್ನು ಕನ್ನಡ ಪಂಪಿನ ಕನ್ನಡ ಪನ್ನಲ್ಲ ಓಕೆ ಗೌತಮ್ ಒಂದ್ಲಿ ಗೌತಮ್ ಎರಡ್ಲಿ ಗೌತಮ್ ಮೂರ್ಲಿ ಗೌತಮ್ ನಾಲ್ಕಲಿ ಗೌತಮ್ ಅವೇನ ಫಾಸ್ಟ್ ಆದ ಪನ್ನಡು ಒವ್ವೇ ಕಾರಣಗ್ಲ ಊ ಏನ್ ರಾಘವೈಪೇರಿ ಇಜ್ಜಿದೆ ಬಣ್ಣ ರಾಘವೈಪೇರಿ ನಮ್ಮ ಸಾಕ್ಷ್ಯ ಮ್ಯೂಸಿಕಲ್ಸ್ ದಾರು ಇಲ್ಲೇರ ಅಂಚದೆ ನಿಗಲೇ ರಾಘವೈಪೇರಿ ಅಂತ ಚಾನ್ಸ್ ಬರ್ಪುಜಿ ಶುರು ಮನ್ಪುಗನಾ ಪಂಚಾಯತ್ ಶುರು ಮನ್ಪುಗ ಸುಷ್ಮಿತಾ ಹಿಡ್ದು ಶುರು ಮಾಡ್ಬೇಕು ದಯಪಂಡ ಅಭಿಮಾನಿ ಬಳಗ ಜಾಸ್ತಿ ಇಲ್ಲ ರೆಡಿ ಅದೇ ಎಸ್ ಒಂದು ಸ್ಟೆಪ್ ಎದುರುವಲ್ಲಿ ಗಮ್ಮ ಟೆನ್ ಮುಟ್ಟ ಬನ್ನೋಡು ಇಂಚಿನ ಬಾರಿ ನಾಚಿಕೆದ ಅದ ಕತೆ ಇಂಚಿನ ಉದರ ಮದಿದ್ದು ಬಂಡ ಇಂಚ ಶಶಿಕಾಂತಿರೆ ಬಕಾರ ಸಸಿ ಪುಸ್ ಹಂಡ್ರೆಡ್ ಏನೊಂದು ದರ್ಪೆರಿಗಿಜ್ಜಿನೆಟೆ ಓಕೆ ರೆಡಿಯಾ ಇಂಚಿನ ಸೈಡ್ ಇಡುವಿಲ್ಲವ್ವ ಓಕೆ ಅಣ್ಣೇರು ಓಕೆ ಸರಿ ಸಾರಿ ಓಕೆ ಸರಿ ಒಂದು ಟೈಮ್ ಕೊರ್ಪೆ ಅಂಚಿ ಪೋದು ಇಂಚಿ ಬರ್ಪೆ ಓಕೆನಾ ರೆಡಿಯಾ ಮೇಡಮ್ ಸುನಿಲತ್ತೆ ಚಾಯ್ಸ್ ಮಾಡಿನ ಪುದರ್ ಎಸ್ ಬನ್ನಿ ಕಮ ಎದುರುವಲ್ಲಿ ನಾಚಿಗೆ ಅಂತೀರಿ ಅಜ್ಜಿ ಏನಕ್ಕೆ ಅಪ್ಪುಜ್ಜಿಗೆ ಇಂಚಿನ ಓಕೆ ಬೇತೆ ಬಂದ್ರೆಗೆ ಇಜ್ಜಿ ನಮ್ಮ ಉಡುಪಿನ ಇಜ್ಜಿ ಅಪ್ಪ ನಾನು ಮನೆ ಹಿಡಿದು ಶುರು ಮಾಡ್ಪುಗ ಪರಲ್ಯಾ ಗೊತ್ತಾಣದ್ದೆ ಗೇಮ್ ಎಂಚನ್ ಗೊತ್ತಾಣದ್ದೆ ಎಸ್ ಸ್ಟಾರ್ಟ್ ವಾಸಪ್ಪ ಒನ್ಸ ವಾಸಪ್ಪ ಟೂಸ ವಾಸಪ್ಪ ತ್ರೀಸ ವಾಸಪ್ಪ ಫೋರ್ಸ ವಾಸಪ್ಪ ಫೈವ್ಸ ವಾಸಪ್ಪ ಸಿಕ್ಸ ವಾಸಪ್ಪ ಸೆವೆನ್ಸ ವಾಸಪ್ಪ ಏಟ್ಸ ವಾಸಪ್ಪ ನೈನ್ಸ ವಾಸಪ್ಪ ನೈನ್ಸ ಎಸ್ ವೆಲ್ ಟ್ರೈಡ್ ಒಂದು ಜೋರೇನ ಕೈ ತಡಿ ಬರಿ ಎಲ್ಲಿ ಕೊರಲ್ಯ ಎಸ್ ಅರ್ನ ಬಾಯ್ಡ್ ಆತ ಪೊರ್ಲು ಪುದರ್ ಬೈದನ್ ಪಂಗಾಂಡ ಬಹುಶಃ ಗುರುಕುಲ ಮಿತ್ತು ಬಾರಿ ಅಭಿಮಾನ ಉಂಡತಿ ಓದದಿನ ಪೂರ ಗುರುಕುಲ ಮಿತ್ತು ಮಸ್ತ್ ಅಭಿಮಾನ ಉಂಡು ಪೂರ ಮುಲ್ಪ ಕುಲ್ದೇರಿ ಯಾನಿ ಸ್ಥಾನಕ್ಕೆ ಬರಡೊಂದು ಅಕ್ಲೆ ಕಾರಣ ಅಂಚದು ಯಾನಿ ಎನ್ನ ಉಡಲ್ ಜಿಂಜಿದ ನಮಸ್ಕಾರ ಅಕ್ಲೆಗೆ ಮುಂಕುದು ಮಾಡ್ತಾರೆ ಇನ್ನೊಂದು ಅವಕಾಶ ಥ್ಯಾಂಕ್ ಯು ವೆರಿ ಮಚ್
ಎಸ್ ಸೊಲ್ವೆಲ್ಲ ಬಾರಿ ಖುಷಿ ಆಡ ಅದೇ ನಮ್ಮ ಗುರುಕುಲ ನಮ್ಮ ಏಪಲ್ಲ ಮದೆ ಪೆರೆ ಬಲ್ಲಿಗೆ ಅದೇ ಸೊ ಗುರುಕುಲ ಆಶೀರ್ವಾದ ಸದಾ 2 sir Kishore Kishore, Kishore 3 sir Kishore Kishore Kishore, Kishore 4 sir Kishore 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 Kishore, Kishore 5 sir Kishore 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 Kishore, Kishore 6 sir Kishore 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 Kishore, Kishore 7 sir Kishore 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 Kishore, Kishore 8 sir Kishore 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 Kishore, Kishore 9 sir Kishore 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 Kishore, Kishore 10 sir Kishore 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 Kishore. ವೆರಿ ನೈಸ್ ಕಿಸಲ ನೆರೊಂದು ಇಪ್ಪಿರದಲ್ಲ ಹೋಗೇಶ್ವರ ಹೋಲ್ಲರ್ ಹೋಗೇಶ್ವರ ಬರ್ತಾರೆ ಹೋಗೇಶ್ವರ ಚಾ ಬರಲಿ ಬಂದು ಅಭ್ಯಾಸ ಆಗ್ತಿರೋದಾನೆ ಬಹುಶಃ ಅದೇ ಓಕೆ ಒಂದು ಸ್ಟೆಪ್ ಎದುರು ಬತ್ತು ಅಂತಿಲ್ಲ ಇತ್ತೆ ನಮ್ಮ ಸುಷ್ಮಿತಾ ಇದ್ದ ಶುರು ಮಾಡ್ತದ ಓಕೆ ಶಶಿಕಾಂತ್ 1 ಶಶಿಕಾಂತ್ ಶಶಿಕಾಂತ್ 2 ಶಶಿಕಾಂತ್ ಶಶಿಕಾಂತ್ 3 ಶಶಿಕಾಂತ್ ಶಶಿಕಾಂತ್ 4 ಶಶಿಕಾಂತ್ 5 ಶಶಿಕಾಂತ್ 6 ಶಶಿಕಾಂತ್ 7 ಶಶಿ ಸೋಪು ಒಂಜಿ ಬರ್ಪಿನ ಬಾಕಿ ನಾನು ನಾಳೆಗೆ ಅದೇ ಒಂಚೂರು ಜೋರೇನ ಕೈ ತಟ್ಟಿ ಕೊರ್ಲೆ ಈಗ ತೆಲಿಕೇಳಿ ಒಂದು ಟ್ರೈ ಮಾಡ್ತಿದ್ದೆ ಮೇಡಮ್ ಇತ್ತೆ ಬಾ ನೋಡು ಸುಳ್ಳು ಒಡೆ ಊಟ ಬರ್ಕೊಂಡು ಪಲ್ಲೆ ಟೇಬಲ್ಸ್ ಬರ್ಕೊಡದೆ ಎಸ್ ಸ್ಟಾರ್ಟ್ ಇರೇ ನಾಚಿಗೆ ಹಾಕೊಂಡು ಎಂಚೆ ತಿರ್ಗದು ಬರೋದು ಇರೇ ಚಾಯ್ಸ್ ಕೊಡ್ಪೆ ರೆಡಿಯಾ ಎಸ್ ಎಂಚೆ ಎಂಚೆಕೇನು ಬಣ್ಣ ಸುಳ್ಳಿನ ಮಿತ್ತು ಮನ ಸಾಂಡ ಬರ್ಲಾಕ ಮನೋದು ಮದುವೆ ಆದ್ಲಾಂಡ ಅದೇ ಎಸ್ ಜೋರೇನ ಕೈ ತಟ್ಟಿ ಕೊರ್ಲೆ ಈಗ ಆ ರೀತಿ ಬಲ್ಪು ನೈಟ್ ಇತ್ತೇವೆ ನಾನು ಉಂಟಾ ಇದ್ದೆ ಓಕೆ ರೆಡಿಯಾ ಎಸ್ ಸ್ಟಾರ್ಟ್. Rakshat 1 za Rakshat, Rakshat 2 za Rakshat, Rakshat 3 za Rakshat 4 za Rakshat. Ready? Kartik 1 za Kartik, Kartik 2 za Kartik, Kartik 3 za Kartik, Kartik 4 za Kartik, Kartik 5 za Kartik, Kartik 6 za Kartik, Kartik 7 za Kartik, Kartik 8 za Kartik, Kartik 9 za Kartik, Kartik 10 za Kartik. ಸಾರಿ ಎರೆನ ಕಾರ್ತಿಕ್ ಕೆರೆ ಬಂಡೇರಂದು ಎಂಟು ಸತ್ಯವಾಗ್ಲ ಗೊತ್ತಿದ್ದು ಮೂರು ಕಾರ್ತಿಕ್ ಅಣ್ಣ ಒಳ್ಳೆಯರೆ ನಡೆ ಹೋಗಿ ಅಮ್ಮನ ಮೇಲೆ ಕಾರ್ತಿಕ್ದ ಅಭ್ಯಾಸ ಆಗ್ತೇನೆ ಅಮ್ಮನ ಕಾರ್ತಿಕ್ದ ಅಭ್ಯಾಸ ಆಗ್ತದೆ ಲೆತ್ತು ಅಭ್ಯಾಸ ಓಕೆ ಲಾಸ್ಟ್ ದಾರೊಂದು ರೆಡಿ ಅದಿಲ್ಲ ರೆಡಿಯಾ ಓಕೆ ಸ್ಟಾರ್ಟ್. ನಾಗಾರ್ಜುನ ಅಂದ ನಾಗಾರ್ಜುನ ಇಡ ನಾಗಾರ್ಜುನ 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 ಇಲ್ಲ ನಾಗಾರ್ಜುನ ನಾಗರಾಜನ ಅಂತ ಬಿಡಿಯರ್ ಪಂಡ ಅವ್ರ ಒಂಜೆಲ್ಲ ಹಾಕೊಂಡಬೇಕು ಏನಾರು ಸೊ ಇತ್ತೆ ಗೆಸ್ ಮಾಡ್ತಾರೆ ಪುರ ವಿನ್ನರ್ ಏರು ಪಂಡದ ನಿಕ್ಕಿಲು ಪರಲ್ಯಾ ಒಂದ್ಸಲ ಓಟ್ ಜಾಸ್ತಿ ಬರೋಡಗಾನ್ಯ ಪುದರ್ ಬನ್ಲೆ ಎರ್ನ ಪುದರ್ ಬಂಡೇರು ಹಿಂಗಲ್ಲ ಗುರುಕುಲಿಲ್ಲ ಡೈರೆಕ್ಟಾಗಿ ಹೆಂಗ ಸರಿ ಸರಿ ಇಟ್ಟು ಬಂಡೇರು ಬನ್ನಲ್ಯಾ ತಪ್ಪುನ ಮಾತತಿದ್ದವನು ಏರು ಬಂಡೇಡ ನಮ್ಮ ಗುರುಕುಲಿಗೆ ಅದೇ ಸೆನ್ಸದು ನಮ್ಮ ಗುರುಪನಲ್ಯ ಈ ರೆಡ್ಡ ಬಂಡದು ಅದ ಬೇರೆ ರೆಡ್ನೇದಾರ ದಾದ ಬುಧರ್ ಬಂತೀನಿ ವಾಣಿಶ್ರೀ ಸೊ ಪ್ರೈಸ್ ನಮ್ಮ ವಾಣಿಶ್ರೀ ಮೇರೆಗೆ ಪೋನುಂಡು ಸೊ ಈ ಜೋಳನ ಕೈ ತಾಟಿನ ಕೂಡ ಅಂಚನ ಎಲ್ಲ ಬಹುಮಾನ ನಮ್ಮ ಗುರುಕುಲ ಅನ್ಸುತ್ತ ಸರ್ವಾಸಪ್ಪ ಸರ್ ಇದು ಬರಡು ಅನ್ಸ ಎಲ್ಲ ಇನಾಮಲು ಕೊಡು ಪಂದಕ್ಕೆ ಏನೊಂದಿಲ್ಲ ನಮ್ಮ ಏಪಗ್ಲ ಖಾರ ತಿಂದು ದಾಟಿಲ್ದ ಕೋನೆಡು ಚೀಪೆ ಮದಿತೆ ಹೋತು ನಂಚದಂಚೂರು ಚೀಪೆ ಕೊರ್ಕ ಎಂಚ ಅದೇ ಎಸ್ ಮಾತೆರೆಗ್ಲಂಚೆ ಜೋರಾಯಿನ ಕೈ ತಾಟಿನ ಕೊರ್ಲೆ ಮಾತೆರೆಗ್ಲ ಸೊ ನನ್ನಾತ ಗೇಮ್ಸ್ ಮಾತಕ್ಕಲ್ಲ ಬರಡು ಥ್ಯಾಂಕ್ ಯು ಸೋ ಮಚ್ ಮಾತನಿಕಲ್ಲ ಸೀಟಿನ ಸೇರಲ್ಲೇ ಕುಡರಲ್ಲ ಎತ್ತಿನದ ಗಬಲ ಮೇಡಮ್ ಇಪ್ಪುಲ್ಲೆ ನೆಟ್ಟೆ ಸರ್ ಬರಲಿ ಒಂದು ಎಲ್ಲಿಯ ಪ್ರೈಸನ್ನು ಕೊಡು ಪಂತೇನಲ್ಲಿ ನಮ್ಮ ಚೀಪೆ ಪಟ್ಟಣ ಮೂಲಕ ನಮ್ಮ ಸುರು ತೈ ನಾಮನು ಕೊರ್ಪು ನಂಚದು ಎಲ್ಲಿಯ ಗೇಮು ಎಲ್ಲಿಯ ಪ್ರೈಸ್ ಇರ್ದು ಸುರು ಸೊ ನಮ್ಮ ಜೋಕುಲು ಮಾತ ಇಷ್ಟ ಮಲ್ಪು ನಾನು ಚಿಕ್ಕನದಾದ ಬಂದಿಡ ಚಾಕ್ಲೇಟ್ ಬಹುಶಃ ಕೊಂಚ ಭಾಳ ಇಪ್ಪೊಂದು ಎನ್ನುವೆ ಒಂಜಿ ಎಲ್ಲಿಯ ಫೋಟೋ ಬರೋಡಿಗೆ ಸರ್ ಗುರುಕುಲೆ ಬನ್ನಿ
ಎಸ್ ಇಂಚ್ ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ನಿಖಿಲ್ ಮಾತ ಕಾದು ನಿಪ್ಪು ಚಿಕ್ಕ ಕ್ಷಣ ನನೊಂಜಿ ಪರ್ಫಾರ್ಮೆನ್ಸ್ ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಬೋರ್ಡ್ ಪಂದನೆಂಕಿತ್ತೆ ತಾಟಿ ಬೊಡ್ಚಿ ನಮ್ಮ ದುಂಬು ಮಾತ್ರ ಏನ ಮಾಲ್ದು ನಿತ್ತ ಬಂಡೇಡ ಒಂಜಿ ಪರ ಕಾಲಡ್ ಬಸ್ ಉಂಟಾನೊಂಜಿ ಟ್ರಿಕ್ಸ್ ಇತ್ತು ನಿಂಗೆ ಎಂಚ ಬಂಡೇಡ ವಿಸಿಲ್. ಎಸ್ ಇತ್ತೆ ಮಾತ ಎರೆಗು ಮಾತ ವಿಸಿಲ್ ಆಗ್ಯಾರೆ ಬರ್ಪಣಿ ಜೋರೇನ ವಿಸಿಲ್ ಕೊಡು ನಮ್ಮ ಗ್ರಾವಿಟಿ ಡಾನ್ಸ್ ಕ್ರಿಯೋಗು. ಕಮಾನ್ ಎಸ್ ಈ ಒಂಜಿ ಕ್ರೇಜ್ ಈ ಒಂಜಿ ಜೋಶ್ ಇಂಚನೆ ಪಡು. ಸೊ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಗ್ರಾವಿಟಿ ಡಾನ್ಸ್ ಕ್ರಿಯೋ ಕಾಪು ಆನ್ ಸ್ಟೇಜ್. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ, ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. तेरे लिए ही तो सिग्नल तोड़ ताड़ के आया दिल्ली वाली गर्लफ्रेंड छोड़ छाड़ के
ಓಕೆ ಥ್ಯಾಂಕ್ ಯು ಸೋ ಮಚ್ ಒಂಚು ಜೋರೇನಾಗ ಇದ್ದಾಡಿ ಬರುವ ನಮ್ಮ ಗ್ರಾವಿಟಿ ಡಾನ್ಸ್ ಕ್ಯೂ ಕಾಂಪುದಕ್ಕಲ್ಲಿಗೆ ನಾಲ್ಕು ಏನೊಂದಿಜ್ಜಿ ಏರು ಕಡೆ ಮುಟ್ಟಕ್ಕೆ ಸಪೋರ್ಟ್ ಮಾಡ್ತಂದು ಪೂರ ನಮ್ಮ ಗ್ರಾವಿಟಿದ ಕಡೆ ಹಿಡ್ದು ಒಂಜಿ ನಿಗಲಿಗೋಸ್ಕರ ಒಂಜಿ ಬಾರಿ ಪೊರ್ಲು ಗಂಡದ ಮಲ್ಲ ಐಸ್ ಕ್ರೀಮ್ ದಿತ್ತು ಬರ್ಪೇರಿಗೆ ಕಡೆ ಒಂಜಿ ಜೋರೇನಾಗ ಇದ್ದಾಡಿ ಬರುವ ಒಂದು ತಿಂಪುನು ಬಂದಾಗ ಒಂದು ಧರ್ಮೋಡ ದಿಕ್ಕುಂಡು ಬಂಡೆಡೆ ಎತ್ತು ಖುಷಿಯತ್ತೆ ಸೊ ಒಂದು ಜೋರೇನಾಗ ಕೈತಟ್ಟಿ ಕೊಡ್ದೆ ಬಂಡೆಡ ನಮ್ಮ ಗ್ರಾವಿಟಿ ಡಾನ್ಸ್ ಕ್ಯೂದಕ್ಕಲ್ಲಿ ನಿಕ್ಕಲಿನ ಮನರಂಜಿಸರಿಗೋಸ್ಕರ ಸೇರ್ದಿರ ಲಂಚೋದ ಇತ್ತೆ ನಮ್ಮ ಹೊಟ್ಟಿಡು ನಮ್ಮ ಮಾಸ ಶಿವರಾನಂಚಿತ್ನ ಶ್ರೀ ವಿನಯ್ ಕುಮಾರ ಸೊರಕೆ ನಮ್ಮೊಟ್ಟಿಡು ಸೇರಿದಿದ್ದರು ಸೊ ಅದಕ್ಕೆ ಒಂಚೆ ಮೋಕೆಡ ಹಿವಶ್ರೀ ಕಾರ್ಯಕ್ರಮ ಎದುಕೊಂಡು ಸೊಲ್ಮೇಲೆ ಏನಪ್ಪ ಅನ್ನೋಗ ಅಂಚನೆ ಬಂದಿರೆ ನಮ್ಮ ಶತಮಾನ ಸಂಭ್ರಮ ಅಂದು ಬಂದಾಗ ಬಾರಿ ಗೌಜಿ ಇಪ್ಪೊಡೆ ಪಗ್ಲ ಇತ್ತದುಲೆ ಎನ್ನ ಸುತ್ತಲ ಮಸ್ತ್ ಜನ ತೋಜೊಂದುಲ್ಲೆ ಆಂಡ ಎರ್ನಲ ಒಂಜಿ ಕೈತಾಟಿ ಅವಡು ಒಂಜಿ ಮೋನೆಡು ತೆಲಿಕಿ ಅವಡು ಖಂಡಿತವಾದ್ಲೆಜ್ಜಿ ದಾಯಿಗೆ ನಮ್ಮ ಮಂಡೆ ಬೆಚ್ಚ ಮಲ್ಪುನ ಅತ್ತೆ ಜೀವನ ಬಂಪಿನಂಚಿತ್ತ ನಮ್ಮ ದಾದ ಮಲ್ಪನಗಳ 1000 ಟೆನ್ಷನ್ಸ್ ಇಪ್ಪುಲೆ ಸೊ ನಿಗಲ ಮಾತ ಟೆನ್ಷನ್ ಬರಿಕುದಿಲ್ಲೆ ಸಾಲ ಮಲ್ದಾರ ಅವೇನು ಬರಿಕುದಿಲ್ಲೆ ದಾದ ನೆರೆಗಂಡ ಕೊರ್ರೆ ಹಾಕಿದಿತ್ತಾರೆ ಅವೇನು ಬರಿಕುದಿಲ್ಲೆ ನಮ್ಮ ಟೈಮು ಬರ್ನಾಗ ಮಾತೆಲ್ಲ ಎಡ್ಡ ಒಂದು ಹೋಗ್ಬಿಡು ಸೊ ಇನ್ನಿತ ಈ ಒಂಜಿ ದಿನದಾದೊಂಡು ಈ ಒಂಜಿ ಕ್ಷಣದಾದೊಂಡು ಅವು ಮಾತ್ರ ನಮನ ಸೊ ಇನಿ ನಿಗಲಿನ ಮಾತ್ರ ಖುಷಿ ಪಡಿ ಹಿಡ್ಕೊಂಡಾಗಲಿಗೆ ಒಂಜಿ ಸಪೋರ್ಟ್ ಸಿಕ್ಕನು ಸೊ ಈ ಜೋಳ ನಗರದಲ್ಲಿ ನಮ್ಮ ಕಾಪುದ ಬಂಧುಲೆಡಕ್ಕೆ ಏನೋ ನಿಪ್ಪು ನಂಜಿದ ಸಂಚೆನೆ ಇಳಿದ ಒಂಜಿ ಲೇಸಡೆ ನನ್ನ ಸಂಗೀತ ಲೋಕದಂಚಿ ಲೇತೊಂದು ಫೋಟದಂಚಿ ಲೇತೊಂದು ಬೋಪರು ನಮ್ಮ ಸುಷ್ಮಾ ಆಚಾರ್ಯ ಉಡುಪಿ ಇವೊಂಚಿ ಮಿತ್ತ ಚಾಡಿಡ್ ಈಗೆಲ್ಲ ಮೋಕೆದ ಕೈ ತಟ್ಟಿಡ್ ಇವೊಂಚಿ ಮಿತ್ತ ಚಾಡಿಡ್ ಎದುಕೊಂಬಿನಿ ಸೊ ಇಂಕ ಲಾಸ್ಟ್ ಅದಲ್ಲ ಕೈ ತಟ್ಟಿ ತೋಜೊಂದಿಜ್ಜಿ ಒಂಚು ಜೋರನ್ನ ಕೈ ತಟ್ಟಿ ಕೊರಲ್ಲ ಲಾಸ್ಟ್ ಸೆಕ್ಷನ್ ಕೊಟ್ಟಿನ ಮಾತಾಗಲ್ಲ ಏನೊಂದಿಜ್ಜಿ ಜೋರನ್ನ ಕೈ ತಟ್ಟಿ ಥ್ಯಾಂಕ್ ಯು ಸೋ ಮಚ್ ಅವರ್ ಗುಸ್ಟು
ಥ್ಯಾಂಕ್ ಯು. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ. ಥ್ಯಾಂಕ್ ಯು ಸೋ ಮಚ್. ಬಾರಿ ಪುರ್ಲಿ ಗಂಟೆ ಹಿಂದಿ ಸಾಂಗ್ ನಿಗಲಿದ್ದು ಪ್ರಸ್ತುತ ಮಾಡ್ತೀರ. ಸೊ ಬಹುಶಃ ನೆಟ್ಟೆ ಹಿಂದಿ ಸಾಂಗ್ಸ್ಗೆ ಮಕ್ಕಳು ಮಸ್ತ್ ಜನ ಇಲ್ಲಿರು. ಸೊ ಇದು ಜೋರೇನ ಕೈ ತಾಟಿ ಕೊರಿಲ್ಲ ನಮ್ಮ ಸುಷ್ಮಾ ಆಚಾರ್ಯ ಉಡುಪಿ ಮೇರೆಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಆತ ಜಬರ್ದಸ್ತ ಪರ್ಫಾರ್ಮೆನ್ಸ್ ಬರೋದಿಲ್ಲರಿ ನಮ್ಮ ಗ್ರಾವಿಟಿ ಡಾನ್ಸ್ ಕ್ರಿಯೂ ಕಾಪುದಕ್ಕಲು. ಸೊ ಇದಕ್ಕೆಲ್ಲ ಮೋಕೆದ ಕೈ ತಾಟಿ ಮೋಕೆದ ಶಿಳ್ಳೆಗಟ್ಟುಗು ಈ ಒಂಜಿ ಕಾರ್ಯಕ್ರಮ ಆಗಲಿನ ಮೋಕೆಳೆದು ಕೊನಂಗ ಇತ ನಿಗಲ ಎದುಡು ಗ್ರಾವಿಟಿ ಡಾನ್ಸ್ ಕ್ರಿಯೂ ಒಂಜಿ ಜೋರೇನ ಕೈ ತಾಡಿ ಚೆಕ್ ಬಾರಿ ಬೇಸರ ಒಂದೊಂದು ಎನ್ನಲ್ಲ ಕೊಡುವಾಗ ಮಾತ್ರ ಒಂದು ಐಸ್ ಕ್ರೀಮ್ ಎತ್ತು ಬರ್ಬೇಕು ಜೋರೇನ ಕೈ ತಾಡಿ ಬರಲ್ಲ. ಥ್ಯಾಂಕ್ ಯು ಸೋ ಮಚ್. ಅವ್ರು ಗೋಸ್ ಟು ಗ್ರಾವಿಟಿ ಡಾನ್ಸ್ ಕ್ರಿಯೂ ಕಾಪು. ದಯವಿಟ್ಟು ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ.
ಥ್ಯಾಂಕ್ ಯು ಸೋ ಮಚ್ ಗ್ರಾವಿಟಿ ಡಾನ್ಸ್ ಕ್ರೀವ್ ತಂಡದ ತೆರೆಮೆದ ಜೋಕ್ಲೆಗೆ ಸೊ ಐತೆ ನಮ್ಮ ಈತ ಪೊತ್ತು ಸೆಮಿ ಕ್ಲಾಸಿಕಲ್ ಪರ್ಫಾರ್ಮೆನ್ಸಿನ ತೋದು ಬತ್ತ ಸೊ ಎಂಚಿನೇ ಬಾಲಿವುಡ್ ಡಾನ್ಸ್ ಒಟ್ಟಿಗೆ ನಮಗೆ ಭರತನಾಟ್ಯಂ ಒಂಚಿ ಕಂತಿನ ಕಲೆ ನಮ್ಮ ಇಡೀ ಉವೇ ಒಂಜಿ ಕ್ಷೇತ್ರ ಅವಡು ನಮಗೆ ಗಂಡು ಕಲೆ ಒಂಜಿ ಯಕ್ಷಗಾನ ಬಾರಿ ಪೊರ್ಲು ಗಂಟದ ಕಲೆ ಅಂಚನೆ ಇತ್ತೆ ನಿಗಲ ಒಂಜಿ ಭರತನಾಟ್ಯ ಪರ್ಫಾರ್ಮೆನ್ಸ್ ಮಲ್ಪೆರಿಗೆ ಬರೋದಿಲ್ಲರು ನಮ್ಮ ತೃಪ್ತಿ ಜಿ ಕಾಮತ ಮೇರ್ನ ಶಿಷ್ಯನ ಚಿತ್ನ ಸೌಪರ್ಣಿಕಾ ಜಿ ಆಚಾರ್ಯ ನಿಕಲ ಎದುರು ನಿಕಲ ಮೋಕಿದ ಕೈತಾಡಿ ದಿಕ್ಕಣ ಬನ್ನಾಂಡ ಸೌಪರ್ಣಿಕ ನೀವೊಂಚು ಮಿಕ್ತ ಚಾಡಿಡು ಲೆಪ್ಪುಗೆ ಕೊಡಲಿ ಇದು ಜೋರಾಯಿನ ಕೈತಾಡಿ ಆಲ್ಮೋಸ್ಟ್ ಸೌಪರ್ಣಿಕಾ ಜಿ ಆಚಾರ್ಯ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ, ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30. गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय मातापि गणपतिं भजेऽहं मातापि गणपतिं भजेऽहं मातापि गणपतिं भजेऽहं नमति भजे वाराणसी 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 गणपति भजे चरणं भूतादिसं सेवित चरणं भूतभौतिक प्रपञ्च परणं वितरागिनं वितयोगिनं वितरागिनं जनं वितरागिनं वितयोगिनं विश्वकारणं विघ्नवारणं वितरागिनं वितयोगिनं विश्वकारणं विघ्नवाद्यं वन्दे चत्वारि वादात्मकं वरादि चत्वारि वादात्मकं प्रणवस्वरूप वक्रतुण्डं ಅತ್ಯುತ್ತಮ ಭರತನಾಟ್ಯವನ್ನು ಮಾಡಿದಂತಹ
ಶಾಲಾ ಹಳೆ ವಿದ್ಯಾರ್ಥಿನಿ ಕುಮಾರಿ ಸೌಪರ್ಣಿಕ ಇವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಥ್ಯಾಂಕ್ ಯು ಸೋ ಮಚ್ ಬಾರಿ ಪುರ್ಲೆ ಗಂಡದ ನೃತ್ಯನ ನಿಗಲೆದುರು ಪ್ರದರ್ಶನ ಮಾಡಿದ್ರೆ ಸೊ ಒಂಚು ಸೌಪರ್ಣಿಕಗೂ ಜೋರಾಯಿನ ಕೈ ತಾಡಿದ ಮೂಲಕ ಗೌರವ ಕೊಡುಕೊಂಡಕ್ಕೆ ಅನ್ನೋದಿಲ್ಲ ಅಂಚನೆ ಒಂಚು ಜಬರ್ದಸ್ತ್ ಪರ್ಫಾರ್ಮೆನ್ಸ್ ತಟ್ಟುಗು ನಮ್ಮ ಗ್ರಾವಿಟಿ ಡಾನ್ಸ್ ಕ್ರೀವ್ ನಿಕಲ ಎದುರು ಬರುന്നുണ്ട് ಸೊ ನಿಕಲ ಮೋಕದ ಕೈ ತಾಡಿಡ ಯೋಚನೆ ಮೆಟ್ಟ ಚಾಡಿಡ ನಿಕಲ ಎದುರು ಗ್ರಾವಿಟಿ ಡಾನ್ಸ್ ಕ್ರೀವ್ ಕಾಪು ಆನ್ ಸ್ಟೇಜ್. ಮೆಡಿಲೈಫ್ ಸೂಚನೆ ಲೋರ್ ದುಂಬುಗ್ಲ ಒಂಜಿ ಸಭಾ ಕಾರ್ಯಕ್ರಮ ಮುಗಿನ ಮಟ್ಟ ಒಂದು ಆಯ್ ಕೂಡಲೇ ನಮ್ಮ ಒಂಜಿ ನಾಟಕದಾಗಲ್ಲ ಈ ಒಂಜಿ ಬಿತ್ತ ಚೋಟಿಡ ನಿಗಲಿನ ಮನೋರಂಜಿಸರಿಗುಲಿರು ನಿಗಲು ಮಾತ ಮೋಕಿದ ಕೈದೊಡು ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಗ್ರಾವಿಟಿ ಡಾನ್ಸ್ ಕ್ರೀವ್ ಕಾಪು. ಹೇ ಶಾರದೆ ದಯ ಪಾಲಿಸು ಈ ಬಾಳನು. 4 ವರ್ಷ ಮಾಮಲ್ಲ ವೇದಿಕೆ ರಿಯಾಲಿಟಿ ಶೋಡು ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಂತ್ ಪ್ರೈಸ್ ಅನ್ನು ವಿನ್ ಮಾಡ್ಕೊಂಡು ಅವೇತ ಜನ ಮೆಚ್ಚುಗೆಗೂ ಪಾತ್ರರಾದ ಚಿತ್ತಂಡ ನಮ್ಮ ಗ್ರಾವಿಟಿ ಡಾನ್ಸ್ ಎದುರುಗೊಂಡೆಲ್ಲ ನಿಕಲ ಎದುರು ಗ್ರಾವಿಟಿ ಡಾನ್ಸ್ ಕ್ರೀವ್ ಕಾಪು. असं नका बघू अहो येते मला लाज केला शृंगार आज घातला असाच दिसते मी भारी जाणू अप्सरा मी खास नकरवाली कुठे निघाली झालं साडी झालं गुलाबी पागल करते तुझे मोर निशी चाल गुलाबी साडी आणि दिसते मी भारी राजा फोटो माझा आखिर कलरफुल सटन पावरफुल लोकांनी टाके सिंगल कंगाला कंगाला ये बारी खुशी जाली के टपा कुची पाडो फुल साथ के जेरी मनरानी कांड ने दिल
boy boy sound like a 2 year gap manuar sai sai takita takar pitu tukan nan kutamagi कितना तेरा चाहे तेरा कल मेरी मान जा मेरी मान जा तेरा ख्वाब है तू मेरा क्या कसूर तेरी सुकून जो तेरा सी शराब है तू कल मेरी मान जा ಜಬರ್ದಸ್ತ್ ಪರ್ಫಾರ್ಮೆನ್ಸ್ ಸೊ ಮಾತಕ್ಕಲ ಉಂಟು ನಮ್ಮ ಗ್ರಾವಿಟಿ ಡಾನ್ಸ್ ಕ್ಲಿಯೋದಕ್ಕಲು ಮಾತಕ್ಕಲ ನಮ್ಮ ರೋಷನ್ ದಯದಿದ್ದು ಬರಡು ಕೀರ್ತನೆ ದಯದಿದ್ದು ಬರಡು ಮಾತಕ್ಕಲ ಸೇರೋಡು ಸೊ ಪರ್ಫಾರ್ಮೆನ್ಸ್ ಎಂಚ ಇತ್ತು ಬಂದಾಳ ನೀಕಲ್ಲ ಮೋಕೆದ ಕೈ ತಾಟಿ ಬೋರ್ಡು ವಿಸಿಲ್ ಬೋರ್ಡ್ ಅಂತ ಬಂದಿತ್ತೆ ಸೊ ಲಾಸ್ಟ್ ಪರ್ಫಾರ್ಮೆನ್ಸ್ ಬಾರಿ ಜಬರ್ದಸ್ತ್ ನಲ್ದಿರು ಬೇಗರ ಸೀಂಟಿದು ನಲ್ದಿದ್ದಾರೆ ಸೊ ನೀವು ಜೋರಾದ ಕೈ ತಾಟಿ ಬೋರ್ಡು ಗ್ರಾವಿಟಿ ಡಾನ್ಸ್ ಕ್ಲಿಯೋ ಈತ ಕೊಟ್ಟು ದಾದ ಪರ್ಫಾರ್ಮೆನ್ಸ್ ಮಾಡ್ಕೊಂಡಿತ್ತು ದಯದಿದ್ದು ಬರಡು ಸೊ ಇನ್ನಿತ್ತ ಈ ಒಂದು ಮಿತ್ತ ಚೋಟಡಿ ಈತ ಎಂಟರ್ಟೈನ್ಮೆಂಟ್ ಈ ಒಂದು ಕಾರ್ಯಕ್ರಮ ಆತನ ಪಂದನ ನಮ್ಮ ಐಕ್ ರೋಷನ್ ಏರ ಸಾಧ್ಯ ಸೊ ಬಾರಿ ಪೊರ್ಲಿ ಗಂಟೆಡ ತರಬೇತಿನ ಕೊರಪೆರು ಎರೆಗಾಂಡಲ ಈ ಒಂದು ಸ್ಟೇಜ್ ಈ ಒಂದು ಡಾನ್ಸ್ ಅನ್ನೋದು ಎಂಕ್ಲ ಡಾನ್ಸ್ ಕಲ್ಪೋಡು ಪಂಪಿನಂಚಿದ ಉಮ್ಮ ಸಿಕ್ತಿನ ಬಂದಾಡ ನಮ್ಮ ಹಳೆ ಮಾರಿಯಮ್ಮ ಕಾಂಪ್ಲೆಕ್ಸ್ ದಲ್ಪ ನಮ್ಮ ಕಾಪುಡು ಬೇರೆ ನಾನ್ ಕ್ಲಾಸಸ್ ನಡೆದುಂಡು ಬಾರಿ ಪೊರ್ಲಿ ಗಂಟೆಡ ಈಗ ಮಾತ ಈತ ಬರ್ತ 4 ಡಾನ್ಸ್ ಆಂಡಲ್ಲ ನಲ್ಪ ಡಾನ್ಸ್ ಮಲ್ತಿನ ಜೋಶ್ ಅಗಲ್ಡೈತಿನ ಸೊ ಜೋರನ ಕೈದಾಟಿನ ಕೊರಲಿ ಒಂದು ಕಲಾವಿದರಿಗೆ ಇದು ಥ್ಯಾಂಕ್ ಯು ಸೋ ಮಚ್ ನನ್ನಾತ ಇದು 24ನೇ ವರ್ಷದ ನಿಕಲ ತರಬೇತಿ ನಡೆದುಂಡು ಶತಮಾನದ ಸಂಭ್ರಮದ ಬಾರಿ ಪೊರ್ಲು ಗಂಟದ ಸೇವೆಯನ್ನು ಕೊಡ್ತಾರೆ ಸೊ ಅಂಶಾದ ನನ್ನ ದುಂಬುಗ ನನಲ್ಲ ಮಲ್ಲ ವೇದಿಕೆ ನನ್ನಾತ ಪರ್ಫಾರ್ಮೆನ್ಸ್ ಮಾಡ್ತಾ ಲಾಸ್ಟ್ ಅದು ಕಡೆಗೆ ಅದು ಒಂದು ವಿಸಿಲ್ ಬರಲಿಯೋ ನಮ್ಮ ಗ್ರಾವಿಟಿ ಡಾನ್ಸ್ ಕ್ರೂ ಕಾಪು ಮಗಳ ಒಂದು ಜೋರಾಯಿನ ಬಂದಾಗ ಇದು ಬೋರ್ತು ಬಾರಿ ಪೊರ್ಲು ಗಂಟದ ನೃತ್ಯನ ಮಲ್ತುಂದು ನಮಗೈತೆ ಸ್ಪಾನ್ಸರ್ ಕೊಡ್ತೀರ ನಮ್ಮ ಪ್ರಣಮ್ ಶೆಟ್ಟಿ ಸೊ ಮೇರೆ ಕೊಂಚ ಜೋರಾನ ಕೈ ತಟ್ಟಿದ ಮಾರದ ಸಂಭ್ರಮ ಡಿಪ್ಪುನ ಚಿತ್ನ ಬಟ್ ಅವನನ್ನು ಬಂದನಾಗ ಜನ ಸಾಗರ ಜಿಂಜೊಂದುಂಡು ಅವಜಿ ಬಾರಿ ಖುಷಿ ಒಂದನ್ನು ದಯಪಂಡಿಡ ಒಂಜಿ ಇತ್ಯಾದ ಬಂಡೆ ಒಂಜಿ ಸಂಘ ಅವಡು ಸಂಸ್ಥೆ ಅವಡು ರಚನೆ ಮಲ್ಪುನಂಚಿ ನಮ್ಮ ಶಾಲೆದ ಒಂಜಿ ಅಭಿವೃದ್ಧಿ ಅವಡು ನನಾತು ಪೊರ್ಲು ರೀತಿಡ ಅವಡು ನಮ್ಮ ಮಾತಕ ಈ ಒಂಜಿ ಶಾಲೆಗೆ ಏಪಲ ಸುಲ್ಮೆಲ ದಿಪ್ಪುಗ ಬಂದಿಗೆ ಏನೊಂದು ಇವತ್ತಿನ ಮಾತ
ಮೋಕಿದ ಬಂದು ಲೆಗ್ಲ ಕುಡಿರಕಾದು ಮೋಕಿಡ ಎದ್ದುಕೊಳ್ಳೋದಿಲ್ಲ ನಾವು ದುಂಬುಗು ಈ ಒಂಚೆ ಮಿತ್ತ ಚೌಡಿನ ನಮ್ಮ ಸಭಾ ಕಾರ್ಯಕ್ರಮ ಸೂಚನೆ ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಬಾರ್ಲೋರ್. ಸಣ್ಣ ಪೀಠಿಗೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಹೇ ಶಾರದೆ ದಯ ಪಾಲಿಸು ಈ ಪಾಲಿಸಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು ಅಡಿಮುಟ್ಟರೇನು ಆ ದೇವದಾನೇನೆ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು ಮುನ್ನಡೆಸು ಕೈ ಹಿಡಿ. ಹೂವಲ್ಲಿ ಜೇನು ಗುಡಿ ಕಟ್ಟದೇನು ನೀರಲ್ಲಿ ಮೀನು. ಹೇ ಶಾರದೆ ದಯ ಪಾಲಿಸು ಈ ಹಿರಿಯರು ಹೇಳಿದ್ದಾರೆ, ಒಂದು ಶಾಲೆ ಹೇಗಿದೆ ಅಂತ ನೋಡಬೇಕಾದ್ರೆ ಆ ಊರನ್ನೆಲ್ಲ ಸುತ್ತಬೇಕಾಗಿಲ್ಲ. ಆ ಊರಿನಲ್ಲಿರುವಂತಹ ದೇವಸ್ಥಾನವು, ಮಸೀದಿಯೋ, ಚರ್ಚು, ಶಾಲೆಯನ್ನು ನೋಡಿದರೆ ಆ ಊರಿನ ಜನ ಎಂಥವರು ಅಂತ ಗೊತ್ತಾಗುತ್ತದಂತೆ. ಹಾಗೆ ಈ ಮಲ್ಲಾರು ಶಾಲೆಯಲ್ಲಿ 100 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಕಲಿತಂತಹ ವಿದ್ಯಾರ್ಥಿ ಈಗ ಹಮ್ಮಿಕೊಂಡಂತಹ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ದಯವಿಟ್ಟು ಮನೆಯಂಗಳಕ್ಕೆ ಆಗಮಿಸಿದ ಅತಿಥಿಗಳನ್ನು ಮನೆಯೊಳಗೆ ಬರಮಾಡಿಕೊಳ್ಳುವಂತೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಆಗಮಿಸಿದ ಅತಿಥಿಗಳನ್ನು ವೇದಿಕೆಗೆ ಆಗಮಿಸುವಂಥದ್ದು ಅಥವಾ ಆಮಂತ್ರಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಹಣ್ಣುಗಳಿರುವ ಮರಕ್ಕೆ ಗಿಳಿಗಳು ಬಂದು ಕುಳಿತಾಗ ಮರದ ಸೊಬಗು ಹೆಚ್ಚಾಗುವುದಂತೆ, ಹಾಗೆ ವೇದಿಕೆಯ ಮೇಲಿರುವ ಖಾಲಿ ಆಸನಗಳಲ್ಲಿ ಗಣ್ಯಾತಿ ಗಣ್ಯರು ಬಂದು ಕುಳಿತಾಗ ಆ ವೇದಿಕೆಗೆ ಒಂದು ಶೋಭೆ ಬರುತ್ತದೆ. ಈಗ ವೇದಿಕೆಯ ಶೋಭೆಯನ್ನು ಹೆಚ್ಚು ಮಾಡುವುದಕ್ಕಾಗಿ ಗಣ್ಯರನ್ನು ವೇದಿಕೆಗೆ ಆಹ್ವಾನಿಸುತ್ತಾ ಇದ್ದೇವೆ. ದಯವಿಟ್ಟು ಅತಿಥಿಗಳು ಗಮನಿಸಬೇಕು. ಈ ಒಂದು PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕಗೊಳಿಸಿ ಮೇಲಕ್ಕೆ ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಇದನ್ನು ನಡಿಕೆರೆ ರತ್ನಾಕರ್ ಶೆಟ್ಟಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಹೊಸಮಾರಿಗುಡಿ ದೇವಸ್ಥಾನ ಕಾಪು ಇವರು ಅನಾವರಣಗೊಳಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವಂಥ ಮಾನ್ಯ ಸುರೇಶ್ ಶೆಟ್ಟಿ ಗುರ್ಮೆ ಶಾಸಕರು ಇವರು ನಮ್ಮನ್ನು ಬಂದು ಸೇರಿಕೊಳ್ಳುವವರಿದ್ದಾರೆ. ನಮ್ಮೊಂದಿಗೆ ಇಂದು ನಡಿಕೆರೆ ರತ್ನಾಕರ್ ಶೆಟ್ಟಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಹೊಸಮಾರಿಗುಡಿ ದೇವಸ್ಥಾನ ಕಾಪು, ವಿನಯ್ ಕುಮಾರ್ ಸೊರಕೆ ಮಾಜಿ ಸಚಿವರು, ಲಾಲಾಜಿ ಆರ್ ಮೆಂಡನ್ ಮಾಜಿ ಶಾಸಕರು, ಶ್ರೀಮತಿ ಮೋಹಿನಿ ಶೆಟ್ಟಿ ಪುರಸಭೆ ಸದಸ್ಯರು, ಮಹಮ್ಮದ್ ಸಾದಿಕ್ ಕಾಪು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು, ಶ್ರೀ ಶಾಬು ಸಾಹಿಬ್ ಮಲ್ಲಾರು ಹಳೆ ವಿದ್ಯಾರ್ಥಿ ಇವರುಗಳನ್ನು ದಯವಿಟ್ಟು ನಮ್ಮ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸುಧಾಮ ಶೆಟ್ಟಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ ಯೋಗೇಶ್ ಪೂಜಾರಿ, ಶಾಲಾ ಮುಖ್ಯೋಪಾಧ್ಯಾಯನಿಯಾಗಿರುವಂಥ ಶ್ರೀಮತಿ ಸುಧಾ
ಇವರು ವೇದಿಕೆಗೆ ಬರಮಾಡಿಕೊಳ್ಳುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುವಂತೆಯೂ ಕೂಡ ವಿನಂತಿಸಿಕೊಳ್ತಾ ಇದ್ದೇವೆ. ಈಗ ಈ ಒಂದು ಶತಮಾನ ಸಂಭ್ರಮದ ನಾಮಫಲಕದ ಅನಾವರಣವನ್ನು ಮಾಡುವಂತೆ ಹೊಸಮಾರಿಗುಡಿ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿರುವ ನಡಿಕೆರೆ ರತ್ನಾಕರ್ ಶೆಟ್ಟಿ ಅವರು, ಯಾಕಂತ ಹೇಳಿದರೆ ಇದು ಜಾಗ ಹೊಸಮಾರಿಗುಡಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗ. ನಾನು ಆವಾಗಲೇ ಹೇಳಿದ್ದೆ, ದಿವಂಗತ ಭಾಸ್ಕರ್ ಶೆಟ್ಟಿಯವರ ಒಂದು ಕಾಲದಲ್ಲಿ ಆ ಒಂದು ಸಂದರ್ಭದಲ್ಲಿ ಮಾರಿಗುಡಿಯ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ದಿವಂಗತ ರಾಘವ ಶೆಟ್ಟಿಯವರ ಶ್ರಮದಿಂದಾಗಿ ಶಾಲೆಗೆ ಸ್ವಂತ ಕಟ್ಟಡ ಲಭ್ಯವಾಯಿತು. ಈ ಒಂದು ಶತಮಾನ ಸಂಭ್ರಮದ ಫಲಕವನ್ನು ಅನಾವರಣಗೊಳಿಸಿದಂತಹ ನಡಿಕೆರೆ ರತ್ನಾಕರ್ ಶೆಟ್ಟಿಯವರಿಗೆ ವಂದನೆಗಳು. ಅವರೊಂದಿಗೆ ಸೇರಿಕೊಂಡಂತಹ ಎಲ್ಲ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ವೇದಿಕೆಯಲ್ಲಿರುವಂತಹ ಆಸನಗಳಲ್ಲಿ ಆಸೀನರಾಗುವಂತೆ ವೇದಿಕೆಯಲ್ಲಿರುವಂತಹ ಆಸನಗಳಲ್ಲಿ ಆಸೀನರಾಗಿ ವೇದಿಕೆಗೆ ಶೋಭೆಯನ್ನು ತಂದುಕೊಟ್ಟಂತಹ ಅತಿಥಿ ಗಣ್ಯರಿಗೆ ವಂದಿಸುತ್ತಾ ಸಭಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಆತ್ಮೀಯರೇ, ನಮ್ಮ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಭಾರತೀಯರಾದ ನಾವು ಸಂಪ್ರದಾಯಸ್ಥರು. ಕಂಪ್ಯೂಟರ್ ಯುಗದಲ್ಲಿ ಬದುಕುತ್ತಿದ್ದರೂ ಕೂಡ ಸಂಪ್ರದಾಯವನ್ನು ಮುರಿದವರು ನಾವಲ್ಲ, ಮುರಿಯುವುದು ತರವೂ ಕೂಡ ಅಲ್ಲ. ಈಗ ಕಾರ್ಯಕ್ರಮದ ಯಶಸ್ವಿಗಾಗಿ ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡಲಿದ್ದಾರೆ ಕುಮಾರಿ ಸೌಪರ್ಣಿಕಾ, ಶ್ರೀಮತಿ ಶ್ವೇತಾ, ವನಿತಾ, ಸುಮನ ಮತ್ತು ವಾಣಿಶ್ರೀ. ದಯವಿಟ್ಟು ಪ್ರಾರ್ಥನೆಗಾಗಿ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಪ್ರದಾಯದಂತೆ ಪ್ರಾರ್ಥನೆಗಾಗಿ ಎದ್ದು ನಿಲ್ಲುವಂತೆಯೂ ಕೂಡ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. भवानी नंदन हे रंभा विनायक ओम गणेश श्री गणेश जय 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 गणनायक जय शिवनंदन भवानी नंदन हे रंभा विनायक ओम गणेश श्री गणेश जय 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 गणनायक एकदंता करुणाभरण पालिसु गणनायक एकदंता करुणाभरण पालिसु गणनायक पालिसु गणनायक. ಕಾರ್ಯಕ್ರಮದ ಮೊದಲ ಅಂಗವಾದ ಪ್ರಾರ್ಥನೆ ಒಳ್ಳೆಯದಾದರೆ ನಮ್ಮ ಮುಂದಿನ ಎಲ್ಲ ಕಾರ್ಯಕ್ರಮಗಳು ಒಳ್ಳೆಯದಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಅದರಂತೆ ಸುಶ್ರಾವ್ಯವಾಗಿ ಪ್ರಾರ್ಥನೆಯ ಸಹ ನಿಮಗೆ ವಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಇಲ್ಲಿ ಉಪಸ್ಥಿತರಿದ್ದೀರಿ. ಅತಿಥಿ ದೇವೋ ಭವ ಎನ್ನುವಂಥದ್ದು ನಮ್ಮ ಒಂದು ಸಂಸ್ಕೃತಿ. ಮನೆಯಂಗಳಕ್ಕೆ ಆಗಮಿಸಿದ ಅತಿಥಿಗಳಿಗೆ ತಾಂಬೂಲವನ್ನು ಕೊಟ್ಟು ಸತ್ಕರಿಸುವಂತೆ ನಮ್ಮ ಇಂದಿನ ಅತಿಥಿ ಗಣ್ಯರಿಗೆ ಒಲವಿನ ಮಾತಿನೊಂದಿಗೆ ಪುಷ್ಪವನ್ನು ಕೊಟ್ಟು ಸ್ವಾಗತಿಸುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ತುಂಬಿದ ಸಭೆಯನ್ನು ಸ್ವಾಗತಿಸಲು ಒಂದು ಯೋಗ ಬೇಕಂತೆ. ಈ ಯೋಗ ಇವತ್ತು ನಮ್ಮ ಸುಧಾಮ ಶೆಟ್ಟಿಯವರಿಗೆ ಒದಗಿ ಬಂದಿದೆ. ಈ ಒಂದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿದ್ದುಕೊಂಡು ಹಳೆ ವಿದ್ಯಾರ್ಥಿಗಳನ್ನು ಊರವರನ್ನು ಒಟ್ಟು ಮಾಡಿಕೊಂಡು ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸುಧಾಮ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆಯುತ್ತಿದೆ ಎನ್ನುವಂಥದ್ದು ನಮಗೆ ಬಹಳ ಹೆಮ್ಮೆಯ ಸಂಗತಿ.
ಸುಧಾಮ ಶೆಟ್ಟಿಯವರು ಮತ್ತು ನಾನು 1ನೇ ತರಗತಿಯಿಂದವರ ಹಾಗೆ ನನ್ನ ಬಾಲ್ಯದ ಗೆಳೆಯ ಕೂಡ ಹೌದು. ದಯವಿಟ್ಟು ಸುಧಾಮ ಶೆಟ್ಟಿಯವರು ಆಗಮಿಸಿದಂಥ ಅತಿಥಿ ಗಣ್ಯರನ್ನು ಸ್ವಾಗತಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. PM ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲೂರು ಜಂಟಲ್ ಇದರ ಈ ಶತಮಾನೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ನಾವು ನಮ್ಮ ಟೀಚರ್ 1 ವರ್ಷದಿಂದ ಮೊದಲು ಹೇಳ್ತಿದ್ರು, ನಾವು ಬರುವ ವರ್ಷ ನಾವು ಶತಮಾನೋತ್ಸವ ಮಾಡಲಿಕ್ಕಿದೆ, ನಾವು ತಯಾರು ಮಾಡಬೇಕಂತ. ನಾವು ಮೊದಲು ಸ್ವಲ್ಪ ಹೆದರಿದ್ದೇವೆ, ಸಂಪನ್ಮೂಲ ಆಗಬೇಕಂತ ಹೆದರಿದ್ದೇವೆ. ಮತ್ತು ಕ್ರಮೇಣ ದಾನಿಗಳ ಸಹಕಾರದಿಂದ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವು ಈ ಕಾರ್ಯಕ್ಕೆ ಮುಂದುವರಿಸಿದ್ದೇವೆ. ಎಲ್ಲಿಯೂ ಲೋಪವಾಗದೆ ಯಶಸ್ವಿಯಾಗಲು ನಮ್ಮ ಎಲ್ಲ ದಾನಿಗಳು, ನಮ್ಮ ಹಳೆ ವಿದ್ಯಾರ್ಥಿಗಳು, ಊರಿನ ಶಿಕ್ಷಣ ಅಭಿಮಾನಿಗಳು ಎಲ್ಲರೂ ಸಹಕರಿಸಿದ್ದಾರೆ. ಈ ವೇದಿಕೆಯಲ್ಲಿರುವ ನಮ್ಮ ಈ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ಶಾಸಕರಾದ ಗುರುಮೇಶ್ ಶ್ರೇಷ್ಠಿ ನಮ್ಮನ್ನು ಸೇರಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ನಮ್ಮ SDMC ಮತ್ತು ಹಳೆ ವಿದ್ಯಾಸಂಘದ ಪರವಾಗಿ, ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನಮ್ಮ ಈ ಶಾಲೆ ನಮ್ಮ ದೇವರ ಜಾಗದಲ್ಲಿದೆ, ಮಾರಿಯಮ್ಮನ ಜಾಗದಲ್ಲಿದೆ. ಈಗ ಲೀಲಾನಂದ ಸರ್ ಎಲ್ಲ ಹೇಳಿದರು. ನಾವು ಈ ಮೊದಲು ಒಂದು 10 ವರ್ಷದ ಮೊದಲು ಕಾರ್ಯಕ್ರಮ ಆಯೋಜಿಸಿದ ಜಾಗ ನಮಗೆ ನಡು ಮಾರಿಗುಡಿಯಿಂದ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ, ಏನು ಮಾಡಿ ಒಂದು ಚಟುವಟಿಕೆ ಮಾಡ್ಬೋದು ಅಂತ. ತದನಂತರ ನಾವು ಗ್ರೌಂಡಿಗೆ ನಮ್ಮ ರತ್ನಾಕರ್ ಶೆಟ್ಟಿ ಅಧ್ಯಕ್ಷ ಇರುವಾಗ ಆ ಮೇಲಿನ ಗ್ರೌಂಡನ್ನೆಲ್ಲ ಸಮತಟ್ಟು ಮಾಡಿಕೊಟ್ಟಿದ್ದಾರೆ. ಅವರೀಗ ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನು ಸಹ ರತ್ನಾಕರ್ ಶೆಟ್ಟಿಯನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅದೇ ರೀತಿ ನಮ್ಮ ಉಸ್ತುವಾರಿ ಇವರಿಗೆ ಶ್ರೀಮತಿ ಬೇಬಿ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಮುಂದೆ ನಮ್ಮ MP ಆಗಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡಿದವರು. ಈ ಅವರ ಆಡಳಿತದ ಅವಧಿಯಲ್ಲಿ ಕಾಪು ತುಂಬ ಅಭಿವೃದ್ಧಿಯನ್ನು ಕಂಡಿದೆ. ನಮ್ಮ ಇಲ್ಲಿನ ಅಭಿವೃದ್ಧಿ ಹರಿಕಾರರು ಆದ ವಿನಯ್ ಕುಮಾರ್ ಸೊರಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಶ್ರೀ ದಿನೇಶ್ ಕೋಟ್ಯನ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ 3 ಬಾರಿ ಶಾಸಕರಾಗಿ ಈ ಭಾಗದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಶ್ರಮಿಸಿದಂಥ ನಮ್ಮವರೇ ಆದ ನಮ್ಮ ಸಹಪಾಠಿಗಳು, ನಾವು ಸಣ್ಣದಿಂದ ಒಂದೇ ಒಟ್ಟಿಗೆ ಕೆಲಸ ಮಾಡಿದವರು, ಅವರನ್ನು ಲಾಲಾಜಿ ಅವರ ಮೆಂಡರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಶ್ರೀ ವಸಂತ ಸರ್ವೇಗಾರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮೋಹಿನಿ ಶೆಟ್ಟಿ ಈ ಭಾಗದ ಈ ಜನರಲ್ ಶಾಲೆಯ ವಾರ್ಡಿನ ನಮ್ಮ ಪುರಸಭಾ ಸದಸ್ಯರು. ಈ ಮುಂಚೆ ಮಲ್ಲರ ಪಂಚಾಯತ್ ಉಪಾಧ್ಯಕ್ಷರಾಗಿ ಸೇವೆಯನ್ನು ಮಾಡಿದವರು. ಅವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಇವರಿಗೆ ಶ್ರೀಮತಿ ವನಿತಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮೊಹಮ್ಮದ್ ಸಾದಿಕ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಈಗಿನ ಪ್ರಸ್ತುತ ನಗರಾಭಿವೃದ್ಧಿಯ ಸದಸ್ಯರು. ಅಲ್ಲದೆ ನಮ್ಮ ಮೊದಲು ಧ್ವಜಸ್ತಂಭ, ನಮ್ಮ ಈ ಶತಮಾನೋತ್ಸವಕ್ಕೆ ಧ್ವಜಸ್ತಂಭವನ್ನು ಒದಗಿಸಿಕೊಟ್ಟಿದ್ದಾರೆ. ನಮ್ಮ ಮೊದಲನೇ ಧ್ವಜಸ್ತಂಭ ಶಿಥಿಲವಾಗಿತ್ತು, ಅದಕ್ಕೆ ಹೊಸ ಧ್ವಜಸ್ತಂಭವನ್ನು ಒದಗಿಸಿಕೊಟ್ಟಿದ್ದಾರೆ. ಅವರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಆತಿಫ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅದೇ ರೀತಿ ನಮ್ಮ ಶಾಬು ಸಾಹೇಬರು, ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ದಾನಿಗಳು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇವರಿಗೆ ಶಶಿಕಾಂತ್ ಆಚಾರ್ಯ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಹಳೆ ವಿದ್ಯಾರ್ಥಿ
ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು, ಇದಕ್ಕೆ ನನ್ನೊಟ್ಟಿಗೆ ಹೆಗಲಿಗೊಟ್ಟು ಶ್ರಮಿಸಿದ ನಮ್ಮ ಹಳೆ ವಿದ್ಯಾರ್ಥಿ ಅಧ್ಯಕ್ಷ ಯೋಗೀಶ್ ಪೂಜಾರಿ ಅವರು, ಅವರಿಗೂ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀ ಐತಪ್ಪ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದೆ. ಅದೇ ರೀತಿ ನಮ್ಮ STMCಯ ಅಧ್ಯಕ್ಷರು ಸಂಗೀತ ತುಂಬ ಆ್ಯಕ್ಟಿವ್ ಅವರಿಗೆ ತುಂಬ ಆ್ಯಕ್ಟಿವ್ ಅಂದರೆ ತುಂಬ ಆ್ಯಕ್ಟಿವ್. ಮೊನ್ನೆಯಿಂದ ಅವರು ಒಂದು 2 ತಿಂಗಳಿಂದ ಅವರದ್ದು ಡೊನೇಷನ್ ಹೋಗುವುದು ಬೇರೆ ತುಂಬ ಕೆಲಸ ಮಾಡಿದ್ದಾರೆ. ತುಂಬ ಚಟುವಟಿಕೆಯಲ್ಲಿ ಇದ್ದವರು ಸಂಗೀತ, ಅವರಿಗೂ ಸಹ ನಮ್ಮನ್ನೇ ಸ್ವಾಗತಿಸ್ತೇನೆ. ಇವರಿಗೆ ಶ್ರೀ ಸುನೀಲ್ ನಾಯ್ಕ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಶ್ರೀ ಆ ರೀತಿ ಅವರು ಫೋನ್ ಮಾಡಿ ಬನ್ನಿ ಸರ್ ನಾವೊಂದು ವ್ಯವಸ್ಥೆ ಮಾಡುವಂತ ನಮ್ಮನ್ನು ಹುರಿದುಂಬಿಸಿದವರು ನಮ್ಮ ಸುಧಾ ಮೇಡಮ್ರವರು. ಅವರಿಗೂ ನಿಮ್ಮೆಲ್ಲರ ಸಲ ಪರವಾಗಿ ನಮ್ಮ ಶಾಲೆಯ ಪರವಾಗಿ ತುಂಬ ಸ್ವಾಗತವನ್ನು ಬಯಸ್ತೇನೆ. ಇವರಿಗೆ ಶ್ರೀ ವಿಕ್ರಮ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ನಾಯಕಿ ಕುಮಾರಿ ಧನ್ಯಶ್ರೀ, ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ವಿದ್ಯಾರ್ಥಿ ವೃಂದ, ಇಲ್ಲಿಯ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಎಲ್ಲ ಪೋಷಕರು ಮತ್ತು ನಮ್ಮ ಅಭಿಮಾನಿಗಳು, ಶಾಲಾಭಿಮಾನಿಗಳು ಎಲ್ಲರಿಗೂ ಸ್ವಾಗತಿಸ್ತಾ, ಮತ್ತು ನಮ್ಮ ಈ ಮೊದಲು ಬಂದಂಥ ಎಲ್ಲ ನಮ್ಮ SDM ಸದಸ್ಯರಿಗೆ ಮತ್ತೊಂದು ವಿಚಾರ ಅಂದರೆ ನಮ್ಮಲ್ಲಿ ಗುರುವಂದನಾ ಕಾರ್ಯಕ್ರಮ ಇದೆ. ನಮ್ಮ ಎಲ್ಲ ಗುರುಗಳು ಬಂದಿದ್ದಾರೆ. ಈ ಹಿಂದೆ ಇಲ್ಲಿ ಸೇವೆ ಮಾಡಿದವರು, ರಿಟೈರ್ಡ್ ಆದವರು, ಪ್ರಸ್ತುತ ಇದ್ದವರು ಎಲ್ಲ ಬಂದಿದ್ದಾರೆ. ಅವರನ್ನು ನಾನು ಸ್ವಾಗತಿಸ್ತೇನೆ. ಅಂದರೆ ಈ ಶಾಲೆಯ ಒಂದು ವಿಶೇಷತೆ ಅಂದರೆ ಇಲ್ಲಿ ಟೀಚರ್ಸ್ನವರೇ ಜಾಸ್ತಿ. ವಾಸವ ಮಾಸ್ಟರ್ ಒಬ್ಬರೇ ಇದ್ದರು, ಅಲ್ಲ ತುಂಬ ವರ್ಷದಿಂದ ಟೀಚರ್ಸ್ನವರೇ ಜಾಸ್ತಿ. ನಮ್ಮಲ್ಲಿ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಎಲ್ಲ ಟೀಚರ್ಸ್ ಬೇರೆ ರೀತಿಯ ಪ್ರಶಸ್ತಿ ಸಿಕ್ಕಿದವರಿದ್ದಾರೆ. ಈ ಶಾಲೆಯ ಮಕ್ಕಳನ್ನು ಒಳ್ಳೆಯ ಒಂದು ಪ್ರಜೆಯವರನ್ನು ಸಲಹೆ ಪೋಷಿಸಿದ್ದಾರೆ. ಇದನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸಿದ ಶ್ರೀ ಸುಧಾಮ ಶೆಟ್ಟಿ ಮಲ್ಲಾರು ಇವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶ್ರೀ ಶ್ರೀನಿವಾಸ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅತಿಥಿ ಅಭ್ಯಾಗತರನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಸ್ವಾಗತಿಸಿದಂತಹ ನಿಮಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದರು, ಹಳೆ ವಿದ್ಯಾರ್ಥಿ ಸಂಘ ಇಲ್ಲಿ ಆಕ್ಟಿವ್ ಆಗಿ ಕಾರ್ಯನಿರ್ವಹಿಸ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಶತಮಾನ ಸಂಭ್ರಮವನ್ನು ಆಚರಿಸಬೇಕೆನ್ನುವಂಥ ಉದ್ದೇಶದಿಂದ ಹಲವು ಬಾರಿ ಇಲ್ಲಿ ಸಭೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡಬೇಕಂತ ಎಲ್ಲರೂ ನಿರ್ಧರಿಸಿದ್ದಾರೆ. ಇದರಲ್ಲಿ ಈಗಾಗಲೇ ನಾನು ಹೇಳಿದಂತೆ ಸುಧಾಮ ಶೆಟ್ಟಿಯವರ ಪಾತ್ರ ಎಷ್ಟಿದೆಯೋ ಅಷ್ಟೇ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಶ್ರೀ ಯೋಗೇಶ್ ಪೂಜಾರಿಯವರು ಅವರ ಪಾತ್ರವೂ ಕೂಡ ಇದೆ. ಈಗ ಇದರ ಒಂದು ಸಂಕ್ಷಿಪ್ತ ವರದಿಯನ್ನು ವಾಚಿಸುವಂತೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದಂಥ ಯೋಗೇಶ್ ಪೂಜಾರಿ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಮಾನ್ಯ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಆದೇಶದಂತೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಶೋಭಾರವರ ಮಾರ್ಗದರ್ಶನದಲ್ಲಿ ಹಳೆ ವಿದ್ಯಾರ್ಥಿ ಸಂಘವನ್ನು 30/7/2017 ರಚಿಸಲಾಯಿತು. ದಿನಾಂಕ 3/2/2019 ಹಳೆ ವಿದ್ಯಾರ್ಥಿ ಸಂಘದಿಂದ ಕ್ರೀಡೋತ್ಸವವನ್ನು ನಡೆಸಲಾಯಿತು. ದಿನಾಂಕ 23/2/2019 ನಿವೃತ್ತ ಶಿಕ್ಷಕರಾದ ಶ್ರೀಯುತ ವಾಸಪ್ಪ ಸರ್ ಹಾಗೂ ಶ್ರೀಮತಿ ಶಶಿಕಲಾ ಮೇಡಮ್ ಇವರನ್ನು ಹಳೆ ವಿದ್ಯಾರ್ಥಿ ಸಂಘದಿಂದ ಸನ್ಮಾನಿಸಲಾಯಿತು. ದೇಣಿಗೆಯಿಂದ ಸಂಗ್ರಹಿಸಿದ ಹಣದಿಂದ ಕ್ರೀಡೋತ್ಸವ ಮತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ವಿನಿಯೋಗಿಸಲಾಯಿತು. ಪ್ರಸ್ತುತ ಅವಧಿಯಲ್ಲಿ ಶ್ರೀಯುತ ಯೋಗೇಶ್ ಪೂಜಾರಿ ಇವರು ಹಳೆ ವಿದ್ಯಾರ್ಥಿ ಸಂಘವನ್ನು ಮುನ್ನಡೆಸುತ್ತಿದ್ದಾರೆ. ಇದಕ್ಕಿಂತ ಮೊದಲು ಚಂದ್ರ ಮತ್ತು ಪ್ರಕಾಶ್ ಅವರು ಈ ಸಂಘವನ್ನು ಮುನ್ನಡೆಸುತ್ತಿದ್ದರು. ಶ್ರೀಯುತ ಸುಧಾಮ ಶೆಟ್ಟಿ ಇವರು ಗೌರವ ಅಧ್ಯಕ್ಷರಾಗಿರುತ್ತಾರೆ. ಶಶಿಕಾಂತ್ ಆಚಾರ್ಯ ಕಾರ್ಯದರ್ಶಿಯಾಗಿರುತ್ತಾರೆ. ಆತಿಫ್ ಕೋಶಾಧಿಕಾರಿಯಾಗಿರುತ್ತಾರೆ. ಹಳೆ ವಿದ್ಯಾರ್ಥಿ ಸಂಘದಿಂದ ಪ್ರತಿ ವರ್ಷ ಮಕ್ಕಳಿಗೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವದಂದು ಸಿಹಿ ತಿಂಡಿಯನ್ನು ವಿತರಿಸಲಾಗಿದೆ. ನಮ್ಮ ಧ್ಯೇಯ ಒಂದೇ, ಹಳೆ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುವುದು, ಹಳೆ ಶಾಲೆಯ ಅಭಿವೃದ್ಧಿ ಮತ್ತು ಶಾಲೆ ಹೆಚ್ಚಿಸುವುದು ಮತ್ತು ಶಾಲೆಗೆ ನಮ್ಮಿಂದ ಆಗುವ ಕೊಡುಗೆ ನೀಡುವುದು. ಇದೇ ನಿಟ್ಟಿನಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಹಾಗೂ ಮುಂದೆಯೂ ಮುಂದುವರಿಸುವುದೇ ನಮ್ಮ ಮುಖ್ಯ ಧ್ಯೇಯ.
40 ಸದಸ್ಯರಿದ್ದ ಹಳೆ ವಿದ್ಯಾರ್ಥಿ ಸಂಘ ಈಗ 400 ಸದಸ್ಯರಿರುವ ಸಂಘವಾಗಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಈ ಸಂಘಕ್ಕೆ ಸೇರದೇ ಇರುವ ಹಳೆ ವಿದ್ಯಾರ್ಥಿಗಳು ಇನ್ನಾದರೂ ಹಳೆ ವಿದ್ಯಾರ್ಥಿ ಸಂಘಕ್ಕೆ ಸೇರಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವುಗಳು ಒಟ್ಟಿಗೆ ಬಂದರೆ ನೀನು ನಮಸ್ಕರಿಸುತ್ತೇನೆ. ಯಾಕಂತ ಹೇಳಿದ್ರೆ ನನಗೆ ದೇವರು ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅಚ್ಯುತನಾರಾಯಣಿ, ಶ್ರೀ ಅಚ್ಯುತನಾರಾಯಣಿ, ಶ್ರೀ ಶಫಿ ಅಹಮದ್, ಶ್ರೀಮತಿ ಹೇಮಲತಾ ವಿಕ್ಟೋರಿಯಾ, ಶ್ರೀಮತಿ ಶಶಿಕಲಾ ಜಿ ಶೇರಿಗಾರ್, ಶ್ರೀಮತಿ ಶೋಭಾ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಳೆ ವಿದ್ಯಾರ್ಥಿಗಳು ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಕರೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ತಮ್ಮ ತಮ್ಮ ಕಾಲಘಟ್ಟದಲ್ಲಿ ಈ ಶಾಲೆಗಾಗಿ ತಾವು ಪಟ್ಟ ಅವಿರತ ಶ್ರಮ, ನೀಡಿದ ಕೊಡುಗೆ, ತಾವು ನೀಡಿದ ಅವಿಸ್ಮರಣೀಯ. ವನಿತಾ ಮೇಡಮ್ ಅವರು ವೇದಿಕೆಗೆ ಬಂದುಕೊಂಡು. ಶ್ರೀಮತಿ ಅಚ್ಯುತನಾರಾಯಣಿ, ಶ್ರೀಯುತ ಶಫಿ ಅಹಮದ್ ಸರ್, ಶ್ರೀಮತಿ ವಿಕ್ಟೋರಿಯಾ ಹೇಮಲತಾ, ಶ್ರೀಮತಿ ಶಶಿಕಲಾ ಜಿ ಸೇರಿಗಾರ ಹಾಗೂ ಶ್ರೀಮತಿ ಶೋಭಾ. ತಮ್ಮ ತಮ್ಮ ಕಾಲಘಟ್ಟದಲ್ಲಿ ಈ ಶಾಲೆಗಾಗಿ ತಾವು ಪಟ್ಟ ಅವಿರತ ಶ್ರಮ, ನೀಡಿದ ಕೊಡುಗೆ, ತಾವು ನೀಡಿದ ಅವಿಸ್ಮರಣೀಯ ಮಾರ್ಗದರ್ಶನ, ನಿಮ್ಮ ನಡೆ ನುಡಿ, ಆದರ್ಶ ವ್ಯಕ್ತಿತ್ವವೇ ನಮ್ಮೆಲ್ಲರನ್ನು ಸಮಾಜಮುಖಿಯಾಗಿಸಿದೆ. ಹಾಗೆಯೇ ಶತವರ್ಷಗಳನ್ನು ಕಂಡ ಈ ಶಾಲೆಯ ಶತಮಾನೋತ್ಸವದ ಈ ಸುಸಂದರ್ಭದಲ್ಲಿ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೆ ತಾವು ನೀಡಿದ ಸೇವೆಯನ್ನು ಗುರುತಿಸಿ ಅಪಾರ ಗೌರವಾಭಿಮಾನದಿಂದ ಕೃತಜ್ಞತೆಯಿಂದ ಸನ್ಮಾನಿಸುತ್ತಿದ್ದೇವೆ. ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಗೊಂಡ ಯಾದಿ ಈ ಕೆಳಗಿನಂತಿದೆ. ಶ್ರೀಮತಿ ಅಚ್ಯುತನಾರಾಯಣಿ, ಮಲ್ಲಾರು ಜನರಲ್ ಶಾಲೆಯ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿ ಮಕ್ಕಳಿಗೆ ಪ್ರೀತಿಯ ಕಾಮಿನಿ ಟೀಚರ್ ಆಗಿ ಶಿಸ್ತು ಮತ್ತು ಪ್ರೀತಿಯನ್ನು ಹಂಚಿದ ಶಿಕ್ಷಕಿ ಇವರು. ಇವರ ವ್ಯಕ್ತಿತ್ವ ಅಪರೂಪವಾದುದು. ಇವರಿಂದಲೇ ನಾವು ಸ್ಫೂರ್ತಿಗೊಂಡದ್ದು ಇದೆ. ಇವರು ಈ ಶಾಲೆಯಲ್ಲಿ 27 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀ ಶಫಿ ಅಹಮದ್ ಸರ್ ನಮ್ಮ ಶಾಲೆಯ ಅಕ್ಷರ ಬ್ರಹ್ಮ. ಇವರು ಶಾಲಾ ಪಾಠದಲ್ಲಿ ವಿಜ್ಞಾನಿಯಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಜನೆ ಮೂಡಿಸುವಲ್ಲಿ ಇವರ ಸೇವೆ ಅಪಾರ. ಇವರು ನಿವೃತ್ತಿ ಜೀವನವನ್ನು ನಡೆಸುತ್ತಿದ್ದಾರೆ. ಶ್ರೀಮತಿ ಹೇಮಲತಾ ವಿಕ್ಟೋರಿಯಾ, ಮಕ್ಕಳೆಂದರೆ ತುಂಬಾ ಪ್ರೀತಿ, ಮೃದು ಹೃದಯ, ಮಮತಾಮಯಿ ನಮ್ಮ ವಿಕ್ಟೋರಿಯಾ ಹೇಮಲತಾ ಮ್ಯಾಮ್ 2007 ಮತ್ತು 2008ರಲ್ಲಿ ನಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ದುಡಿದಿದ್ದಾರೆ ಹಾಗೂ ಇವರ ಸೇವೆಯನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದೇವೆ. ಶ್ರೀಮತಿ ಶಶಿಕಲಾ ಜಿ ಸೇರಿಗಾರ, ಜಿಲ್ಲಾ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿ ವಿಜೇತೆಯಾದ ಇವರು ಶಾಲಾ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ಇವರದು ಎತ್ತಿದ ಕೈ. ಇವರು ಮುಖ್ಯ ಶಿಕ್ಷಕರಾಗಿ ತಮ್ಮ ಸೇವೆಯನ್ನು 2007ರಿಂದ 2014 ಸುಮಾರು 7 ವರ್ಷಗಳವರೆಗೆ ಈ ಸಂಸ್ಥೆಯಲ್ಲಿ ಸಲ್ಲಿಸಿರುತ್ತಾರೆ. ಶ್ರೀಮತಿ ಶೋಭಾ ಮೇಡಮ್, ಜಿಲ್ಲಾ ಪ್ರಶಸ್ತಿ ವಿಜೇತೆ. ಇವರು ಶಾಲೆಯ ಸರ್ವತೋಮುಖ ಬೆಳವಣಿಗೆಯಲ್ಲಿ ಶ್ರಮಪಟ್ಟವರು. ನಮ್ಮ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ 2015ರಿಂದ 2021ರವರೆಗೆ 6 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ನಮಗೂ ಕೂಡ ಮುಖ್ಯೋಪಾಧ್ಯಾಯರಾಗಿರುವುದು ಹಾಗೂ ಇವರ ಕೈ ಕೆಳಗೆ ಕೆಲಸ ಮಾಡಿದ ತೃಪ್ತಿ ನನಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಧನ್ಯವಾದಗಳು. ನಿವೃತ್ತ ಮುಖ್ಯೋಪಾಧ್ಯಾಯರನ್ನು ಪರಿಚಯ ಮಾಡಿದಂತಹ ಶ್ರೀಮತಿ ವನಿತಾ ಹಳೆ ವಿದ್ಯಾರ್ಥಿನಿ ಕೂಡ ಹೌದು, ಈಗ ಪ್ರಸ್ತುತ ಇದೇ ಶಾಲೆಯಲ್ಲಿ ಶಿಕ್ಷಕಿ ಕೂಡ ಹೌದು. ದಯವಿಟ್ಟು ವೇದಿಕೆಯಲ್ಲಿರುವಂತಹ ಗಣ್ಯರು ಈ ಒಂದು ನಿವೃತ್ತ ಶಿಕ್ಷಕರನ್ನು ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಸರ್ಕಾರಿ ಶಾಲೆಯಾದ್ದರಿಂದ ಬೇರೆ ಬೇರೆ ಕಡೆಗಳಲ್ಲಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಈ ವಿದ್ಯಾಸಂಸ್ಥೆಯಲ್ಲಿಯೂ ಕೂಡ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿ ಅದೆಷ್ಟೋ ವಿದ್ಯಾರ್ಥಿಗಳ ಬದುಕಿಗೆ ಬೆಳಕಾಗಿದ್ದಾರೆ. ಇವತ್ತು ಇವರಿಂದ ವಿದ್ಯೆ ಕಲಿತಂತಹ ವಿದ್ಯಾರ್ಥಿಗಳು ದೇಶ ವಿದೇಶದಲ್ಲಿ ಉದ್ಯೋಗದಲ್ಲಿದ್ದಾರೆ, ನೆಮ್ಮದಿಯ ಜೀವನವನ್ನು ಮಾಡ್ತಾ ಇದ್ದಾರೆ. ಈ ಗಣ್ಯರು ಇವರನ್ನು ಸನ್ಮಾನಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಇವರ ನಿವೃತ್ತ ಜೀವನ ಒಳ್ಳೆಯದಾಗಲಿ, ಭಗವಂತನ ಅವರಿಗೆ ಆಯುರಾರೋಗ್ಯ ಸುಖ ಸಂಪತ್ತನ್ನು ಕರುಣಿಸಲಿ ಎನ್ನುವಂಥ ಆಶಯ ನಮ್ಮ ನಿಮ್ಮೆಲ್ಲರದ್ದು.
ಹಳೆ ವಿದ್ಯಾರ್ಥಿಗಳಿಗೆ ಇದೊಂದು ಅವಿಸ್ಮರಣೀಯವಾದಂತಹ ದಿನ. ತಮಗೆ ವಿದ್ಯೆ ಕಲಿಸಿದಂತಹ ನಿವೃತ್ತ ಶಿಕ್ಷಕರನ್ನು ಈ ದಿನ ಇಲ್ಲಿಗೆ ಕರೆಸಿ ಅವರನ್ನು ಗೌರವಿಸುವಂಥದ್ದು ಒಂದು ಹೆಮ್ಮೆಯ ಸಂಗತಿ. ಇಂತಹ ಒಂದು ಒಳ್ಳೆಯ ಕಾರ್ಯವನ್ನು ಹಳೆ ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ಶತಮಾನ ಕಂಡಂತಹ ಶಾಲೆಯಲ್ಲಿ ಇವತ್ತು ಗೌರವಿಸುತ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಬೇರೆ ಬೇರೆ ಗಣ್ಯರು ಅತಿಥಿಗಳನ್ನು ಗೌರವಿಸಿದ್ದಾರೆ. ಗೌರವವನ್ನು ಸ್ವೀಕರಿಸಿದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರಿಗೆ ಹಾಗೂ ಅವರ ಪರಿಚಯವನ್ನು ಮಾಡಿದಂಥ ಶ್ರೀಮತಿ ವನಿತಾ ಇವರಿಗೂ ಕೂಡ ವಂದನೆಗಳನ್ನು ಹೇಳುತ್ತಾ ಈಗ ನಿವೃತ್ತ ಸಹ ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ. ನಿವೃತ್ತ ಸಹ ಶಿಕ್ಷಕರು ಇವರ ಒಂದು ಪರಿಚಯವನ್ನು ಮಾಡಿಕೊಡುವಂತೆ ಶ್ರೀ ಸುನಿಲ್ ನಾಯ್ಕ್ ಮಲ್ಲಾರು ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀ ಸುನಿಲ್ ನಾಯ್ಕ್ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ಹಳೆ ವಿದ್ಯಾರ್ಥಿ ಮಿತ್ರರು ದಯವಿಟ್ಟು ಅಲ್ಲಿ ಸಹಕರಿಸಿ. ಹಳೆ ವಿದ್ಯಾರ್ಥಿ ಮಿತ್ರರು ಸ್ವಲ್ಪ ಕೈ ಹಿಡಿದು ಕೆಳಗಡೆ ಕರೆದುಕೊಂಡು ಬನ್ನಿ. ಕೈ ಹಿಡಿದು ಮೇಲಕ್ಕೆ ಕರೆದುಕೊಂಡು ಹೋಗಿ ನಡೆಯಲು ಸಾಧ್ಯವಾಗದವರಿಗೆ. ಈಗ ನಿವೃತ್ತ ಸಹ ಶಿಕ್ಷಕರನ್ನು ಪರಿಚಯಿಸಲಿಕ್ಕಿದ್ದಾರೆ ಸುನಿಲ್ ನಾಯ್ಕ್ ಮಲ್ಲಾರು. ಬಹುಶಃ ಈ ಒಂದು ಶತಮಾನದ ಸಂಭ್ರಮ ಯಶಸ್ವಿಯಾಗುವಲ್ಲಿ ಸುನಿಲ್ ನಾಯ್ಕ್ ರವರು ಅವಿರತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ವಾಟ್ಸಪ್ ಗ್ರೂಪಿನ ಮೂಲಕ ದಿನಂಪ್ರತಿ ಲೇಖನಗಳನ್ನು ಬರೆದು ಬಹುಶಃ ಎಲ್ಲರೂ ಕೂಡ ಈ ಒಂದು ವಾಟ್ಸಪ್ ಗ್ರೂಪಿಗೆ ಸೇರುವ ಹಾಗೆ ಸುನಿಲ್ ನಾಯ್ಕ್ ಇವರು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಈಗ ಧನ್ಯತಾ ಭಾವದಿಂದ ನಿವೃತ್ತ ಸಹ ಶಿಕ್ಷಕರನ್ನು ಪರಿಚಯಿಸಲಿಕ್ಕಿದ್ದಾರೆ. ನಮ್ಮ ಶಾಲೆ ನಮ್ಮ ಹೆಮ್ಮೆ ಮಲ್ಲಾರ್ ಜನರಲ್ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತರಾಗಿರುವ ಶಿಕ್ಷಕರ ಕುರಿತಾದ ಕಿರುಪರಿಚಯದೊಂದಿಗೆ ಅವರನ್ನು ಅಪಾರ ಗೌರವಾಭಿಮಾನದಿಂದ ಸನ್ಮಾನಿಸಲು ನಾನು ಧನ್ಯತೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮೊದಲನೇದಾಗಿ ನಿವೃತ್ತ ಶಿಕ್ಷಕರಾದ ಶ್ರೀಮತಿ ಪ್ರಭಾವತಿ ಟೀಚರ್, ಶ್ರೀಮತಿ ಅಮ್ಮನಿ ಟೀಚರ್, ಶ್ರೀ ಸುವಾಸಪ್ಪ ಸರ್, ಶ್ರೀ ಅಪೋಲೋ ಲೋಬೋ ಟೀಚರ್, ಶ್ರೀ ಶಕುಂತಲಾ ಟೀಚರ್ ಇವರನ್ನು ವೇದಿಕೆಗೆ ಗೌರವಪೂರ್ವಕವಾಗಿ ಕರೆತರಬೇಕಾಗಿ ಕೇಳಿಕೊಳ್ಳುತ್ತಾ ದಯವಿಟ್ಟು ಹಳೆ ವಿದ್ಯಾರ್ಥಿನಿಯರು ಸ್ವಯಂ ಸೇವಕರವರನ್ನು ಮೇಳಕ್ಕೆ ಕರೆದುಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ದಯವಿಟ್ಟು ಸ್ವಯಂ ಸೇವಕರು ಆ ಬದಿ ಮತ್ತು ಈ ಬದಿಯಲ್ಲಿ ಒಬ್ಬರೊಬ್ಬರು ನಿಂತುಕೊಳ್ಳಿ. ಶ್ರೀಮತಿ ಟೀಚರ್ ಸೌಮ್ಯ ಸ್ವಭಾವದ ಟೀಚರ್ ಇವರು ನಮ್ಮ ಶಾಲೆಯಲ್ಲಿ ಸುಮಾರು 14 ವರ್ಷಗಳಿಂದ ಸೇವೆ ಸಲ್ಲಿಸಿ ಪ್ರಸ್ತುತ ನಿವೃತ್ತ ಜೀವನವನ್ನು ಇವರು ನಡೆಸುತ್ತಿದ್ದು ಈ ಶತಮಾನೋತ್ಸವದ ವೇದಿಕೆಯಲ್ಲಿ ಇವರನ್ನು ಸನ್ಮಾನಿಸುವುದೇ ನಮಗೆಲ್ಲರಿಗೂ ಹೆಮ್ಮೆ. ಶ್ರೀಮತಿ ಅಮನ್ ಟೀಚರ್ ಈ ದಿನ ಈ ಸನ್ಮಾನ ವೇದಿಕೆಯಲ್ಲಿ ಇಲ್ಲ, ಆದರೂ ಅವರನ್ನು ನಾವು ಮನಸ್ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ. ಶ್ರೀ ವಾಸಪ್ಪ ಸರ್ ಇವರು ಕನ್ನಡ ಪಂಡಿತರು ಎಂದೇ ಪ್ರಸಿದ್ಧರು. ನಾನೇನಾದರೂ ಈ ದಿನ ಬರವಣಿಗೆಯಲ್ಲಿ ಏನಾದರೂ ಪ್ರಯತ್ನ ಪಡುತ್ತಿದ್ದೇನೆಂದರೆ ಅದಕ್ಕೆ ಅವರೇ ಪ್ರೇರಣೆ. ಇವರು ನಮ್ಮ ಶಾಲೆಯಲ್ಲಿ 32 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತರ ಜೀವನ ನಡೆಸಿದ್ದಾರೆ. ಇವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸಿದ್ದು ನಮಗೆಲ್ಲರಿಗೂ ಹೆಮ್ಮೆ.
ಶ್ರೀಮತಿ ಅಪಲಿನ್ ಲೋಬೋ ಇವರು ನಮ್ಮ ಶಾಲೆಯಲ್ಲಿ ಮಕ್ಕಳೊಂದಿಗೆ ಮಕ್ಕಳಾಗಿ ಆತ್ಮೀಯವಾಗಿ ಮಕ್ಕಳೊಂದಿಗೆ ಬೆರೆಯುವುದು ಇವರ ವ್ಯಕ್ತಿತ್ವ. ಇವರು ನಮ್ಮ ಶಾಲೆಯಲ್ಲಿ 12 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರನ್ನು ಸನ್ಮಾನಿಸುವುದು ನಮ್ಮೆಲ್ಲರಿಗೂ ಹೆಮ್ಮೆ. ಶ್ರೀಮತಿ ಶಕುಂತಲಾ ಟೀಚರ್ ಇವರು ನಮ್ಮ ಶಾಲೆಯಲ್ಲಿ ಇದ್ದಷ್ಟು ದಿನ ಎಲ್ಲರೊಂದಿಗೂ ಭಾವನಾತ್ಮಕವಾಗಿ ಪ್ರೀತಿಯಿಂದ ಕಾಳಜಿಯನ್ನು ತೋರಿದ ಇವರು ನಮ್ಮ ಶಾಲೆಯಲ್ಲಿ 20 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿ ನಿವೃತ್ತ ಜೀವನವನ್ನು ನಡೆಸುತ್ತಿದ್ದಾರೆ. ಇವರನ್ನು ಸನ್ಮಾನಿಸುವುದು ನಮಗೆಲ್ಲರಿಗೂ ಹೆಮ್ಮೆ. ಬಹಳಷ್ಟು ಸುದೀರ್ಘವಾದಂತಹ ಸೇವೆಯನ್ನು ಇವರು ಇಲ್ಲಿ ಸಲ್ಲಿಸಿದ್ದಾರೆ. ಇವರ ಪರಿಚಯವನ್ನು ಈಗಾಗಲೇ ಸುನಿಲ್ ನಾಯ್ಕ್ ಇವರು ಮಾಡಿಕೊಟ್ಟಿದ್ದಾರೆ. ನಿಮ್ಮಿಂದಾಗಿ ಈ ಒಂದು ವಿದ್ಯಾಸಂಸ್ಥೆಗೆ ಒಳ್ಳೆಯ ಹೆಸರು ಬರುವಂತಾಗಿದೆ. ಪರಿಸರದಲ್ಲಿ ಈ ವಿದ್ಯಾಸಂಸ್ಥೆ ಗುರುತಿಸುವಂತೆ ನೀವೆಲ್ಲರೂ ನಿಮ್ಮ ಕರ್ತವ್ಯವನ್ನು ಮಾಡಿದ್ದೀರಿ. ನಿಮ್ಮನ್ನು ಯಾವತ್ತೂ ಕೂಡ ನಿಮ್ಮ ಹಳೆ ವಿದ್ಯಾರ್ಥಿಗಳು ನೆನಪಲ್ಲಿ ಇಟ್ಟುಕೊಳ್ತಾರೆ. ಈಗ ಕರ್ತವ್ಯ ನಿಮಿತ್ತ ಈ ವಿದ್ಯಾಸಂಸ್ಥೆಯಲ್ಲಿ ಹಲವು ಕಾಲ ಸೇವೆಯನ್ನು ಸಲ್ಲಿಸಿ ಬೇರೆ ಶಾಲೆಗೆ ವರ್ಗಾವಣೆಗೊಂಡಂತಹ ಶಿಕ್ಷಕರನ್ನು ಗೌರವಿಸುವಂತಹ ಒಂದು ಕೆಲಸವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಪಟ್ಟಿಯನ್ನು ವಾಚಿಸುವಂತೆ ಶ್ರೀಮತಿ ವಾಣಿಶ್ರೀ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇಂದಿನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಈ ಶಾಲೆಯಲ್ಲಿ ತಮ್ಮ ನಿಸ್ವಾರ್ಥ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡು ಪ್ರಸ್ತುತ ಬೇರೆ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಸಂದರ್ಭ ಈಗ ಒದಗಿ ಬಂದಿದೆ. ಮೊದಲನೇದಾಗಿ ಶ್ರೀಮತಿ ಅನಿತಾ ಡಿಸೋಜ, ಶ್ರೀಮತಿ ವಿಶಾಲಾಕ್ಷಿ, ಶ್ರೀಮತಿ ಮರಿಯಾ, ಶ್ರೀಮತಿ ನಿಶತ್ ಅಂಜುಮ್ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ದಯವಿಟ್ಟು ಹೆಸರು ವಾಚಿಸಿದಂತಹ ಶಿಕ್ಷಕಿಯರು ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಅನಿತಾ ಡಿಸೋಜ ಇವರು ನಮ್ಮ ಶಾಲೆಯಲ್ಲಿ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಲ್ಲಾಡಿ ಶಿರ್ವ ಇಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ಗೌರವವನ್ನು ಸಲ್ಲಿಸುತ್ತಿದ್ದೇನೆ. ಶ್ರೀಮತಿ ಮರಿಯಾ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಡದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಮತಿ ವಿಶಾಲಾಕ್ಷಿ ಇವರು ಅನಿವಾರ್ಯ ಕಾರಣದಿಂದ ಕಾರ್ಯಕ್ರಮಕ್ಕೆ ಹಾಜರಾಗಲು ಸಾಧ್ಯವಾಗದ ಕಾರಣ ಹಾಗೂ ಶ್ರೀಮತಿ ನಿಶತ್ ಅಂಜುಮ್ ಮೇಡಮ್ ಕೂಡ ಕಾರ್ಯಕ್ರಮದಲ್ಲಿ ಅನುಪಸ್ಥಿತರಿದ್ದಾರೆ. ಇವರನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸುತ್ತಿದ್ದೇನೆ. ಈ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಬೇರೆ ವಿದ್ಯಾಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುವಂತಹ ನಿಮ್ಮ ಸೇವೆಯನ್ನು ಕೂಡ ಗುರುತಿಸಿಕೊಂಡು ನಿಮ್ಮನ್ನು ಇಂದು ಗೌರವಿಸ್ತಾ ಇದ್ದೇವೆ. ದಯವಿಟ್ಟು ಬೇಗ ಇನ್ನು 2 ಸನ್ಮಾನಗಳು
ಗೌರವ ಶಿಕ್ಷಕರಿಗೆ ಈ ವಿದ್ಯಾಸಂಸ್ಥೆಯಲ್ಲಿ ಸುಮಾರು ಜನ ಗೌರವ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇವರ ಪಟ್ಟಿಯನ್ನು ವಾಚಿಸುವಂತೆ ಕುಮಾರಿ ಸುಮಾ ಮತ್ತು ಶ್ರೀಮತಿ ರೆನಿಟಾ ಸುಪ್ರಿಯ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಇವತ್ತಿನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಗೌರವ ಶಿಕ್ಷಕರನ್ನು ಗೌರವಿಸುವ ಈ ಸುಸಂದರ್ಭ ನಮ್ಮದು. ನಮ್ಮ ಶಾಲೆಯಲ್ಲಿ ಗೌರವದಿಂದ ನಮ್ಮ ಶಾಲೆಯನ್ನು ತಮ್ಮ ಶಾಲೆಯೆಂದೇ ಭಾವಿಸಿ ನಮ್ಮ ಶಾಲೆಯ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಪ್ರೋತ್ಸಾಹ ನೀಡಿದ ನಮ್ಮ ಗೌರವ ಶಿಕ್ಷಕರನ್ನು ಗೌರವಿಸುವ ಸೌಭಾಗ್ಯ ನನ್ನದಾಗಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಶ್ರೀಯುತ ಉದಯ್ ಕುಮಾರ್ ಸರ್, ಶ್ರೀಯುತ ಗಣೇಶ್ ಸರ್, ಶ್ರೀಮತಿ ಶಾಲಿನಿ ಟೀಚರ್, ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ಶ್ಯಾಮಲಾ ಇವರನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುತ್ತಿದ್ದೇನೆ. ಶ್ರೀಯುತ ಉದಯ್ ಕುಮಾರ್ ಸರ್ ಇವರು ನಮ್ಮ ಶಾಲೆಯಲ್ಲಿ 7 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ದಂಡತೀರ್ಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಯವರ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಯುತ ಗಣೇಶ್ ಸರ್ ಇವರು ನಮ್ಮ ಶಾಲೆಯಲ್ಲಿ 5 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಾಗೂ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಪೂರ್ಣಿಮಾ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷ 6 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಪ್ರಸ್ತುತ ಇವರು ಆನಂದ ತೀರ್ಥ ಕುಂಜಾರುಗಿರಿ ಇಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ಹಳೆ ವಿದ್ಯಾರ್ಥಿಯವರ ಪರವಾಗಿ ಹಾಗೂ ಶತಮಾನೋತ್ಸವದ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀಮತಿ ಶಾಲಿನಿ ಇವರು ನಮ್ಮ ಶಾಲೆಯಲ್ಲಿ 9 ವರ್ಷ 3 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ಶಾಲೆಯ ಪರವಾಗಿ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಶ್ಯಾಮಲಾ ಇವರು ನಮ್ಮ ಶಾಲೆಯಲ್ಲಿ 4 ತಿಂಗಳು ಸೇವೆ ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಪರವಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಈ ಒಂದು ಶತಮಾನದ ಸಂಭ್ರಮದಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಗೌರವ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಈಗ ಪ್ರಸ್ತುತ ಬೇರೆ ಬೇರೆ ಕಡೆಯಲ್ಲಿ ಉದ್ಯೋಗ ನಿರತರಾಗಿರುವಂಥ ಇವರನ್ನು ಕೂಡ ಗೌರವಿಸುವಂತಹ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮುಂದೆ ಶ್ರೀಮತಿ ಜ್ಯೋತಿ ಮಹೇಶ್, ಶ್ರೀಮತಿ ಜರೀನಾ, ಕುಮಾರಿ ಸುಷ್ಮಿತಾ, ಶ್ರೀಯುತ ನವೀನ್, ಶ್ರೀಯುತ ಸದಾಶಿವ, ಶ್ರೀಯುತ ಪ್ರಕಾಶ್ ಇವರನ್ನು ಸಹ ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ದಯವಿಟ್ಟು ಬೇಗ ವೇದಿಕೆಗೆ ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಮತಿ ಜ್ಯೋತಿ ಮಹೇಶ್ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದರು. ನಾಗಾರ್ಜುನ್ ಅಲ್ಲಿ ಒಮ್ಮೆಲೆ ಸನ್ಮಾನ ಮಾಡಿದ್ದು ಚಾರಿಟಿ ಬೇರೆ ಎಕ್ಸ್ಟ್ರಾ.
ಶ್ರೀಮತಿ ಜ್ಯೋತಿ ಮಹೇಶ್ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷ ಸೇವೆ ಸಲ್ಲಿಸಿದ್ದರು. ಪ್ರಸ್ತುತ ಇವರು ಪಾಂಗಾಳ ವಿದ್ಯಾವರ್ಧಕ ಪ್ರೌಢಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಹಾಗೂ ಹಳೆ ವಿದ್ಯಾರ್ಥಿ ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಮತಿ ಜರೀನಾ ಇವರು ನಮ್ಮ ಶಾಲೆಯಲ್ಲಿ 1 ವರ್ಷ ಸೇವೆ ಸಲ್ಲಿಸುತ್ತಾರೆ. ಪ್ರಸ್ತುತ ಇವರು ಆನ್ಲೈನ್ ತರಗತಿಗಳನ್ನು ನಡೆಸುತ್ತಿದ್ದಾರೆ. ಇವರಿಗೆ ನಮ್ಮ ಶಾಲೆಯ ಹಾಗೂ ಹಳೆ ವಿದ್ಯಾರ್ಥಿ ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಕುಮಾರಿ ಸುಷ್ಮಿತಾ ಇವರು 6 ತಿಂಗಳು ಮಕ್ಕಳಿಗೆ ಕಂಪ್ಯೂಟರ್ ಶಿಕ್ಷಕಿಯಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆಯ ಹಾಗೂ ಹಳೆ ವಿದ್ಯಾರ್ಥಿ ಹಾಗೂ ಶಾಲಾ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಮರ್ಪಿಸುತ್ತಿದ್ದೇವೆ. ಶ್ರೀಯುತ ನವೀನ್ ಇವರು 8 ವರ್ಷಗಳ ಕಾಲ ನಮ್ಮ ಶಾಲಾ ಮಕ್ಕಳಿಗೆ ಖೋ ತರಬೇತಿದಾರರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ನಮ್ಮ ಮಕ್ಕಳ ತಂಡವನ್ನು ತಾಲೂಕು ಜಿಲ್ಲೆ ಹಂತದವರೆಗೆ ಕೊಂಡೊಯ್ಯುವ ಕೀರ್ತಿ ಇವರದ್ದಾಗಿರುತ್ತದೆ. ಇವರಿಗೆ ನಮ್ಮ ಶಾಲೆ ಹಾಗೂ ಹಳ ವಿದ್ಯಾರ್ಥಿ ಮತ್ತು ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಲ್ಲಿಸುತ್ತೇನೆ. ಶ್ರೀಯುತ ಸದಾಶಿವ ಇವರು 8 ವರ್ಷಗಳ ಕಾಲ ನಮ್ಮ ಶಾಲಾ ಮಕ್ಕಳಿಗೆ ಕ್ರೀಡೆಗೆ ತರಬೇತಿದಾರರಾಗಿ ಕರ್ತವ್ಯವನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ ನಮ್ಮ ಶಾಲೆ ಹಾಗೂ ಹಳೆ ವಿದ್ಯಾರ್ಥಿ ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಲ್ಲಿಸುತ್ತೇವೆ. ಶ್ರೀಯುತ ಪ್ರಕಾಶ್ ಇವರು 4 ವರ್ಷಗಳ ಕಾಲ ನಮ್ಮ ಶಾಲಾ ಮಕ್ಕಳಿಗೆ ಕ್ರೀಡೆ ತರಬೇತಿದಾರರಾಗಿ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಇವರಿಗೂ ನಮ್ಮ ಶಾಲೆ ಹಾಗೂ ಹಳೆ ವಿದ್ಯಾರ್ಥಿ ಮತ್ತು ಶತಮಾನೋತ್ಸವ ಸಮಿತಿಯ ಪರವಾಗಿ ಗೌರವವನ್ನು ಸಲ್ಲಿಸುತ್ತೇವೆ. ಇನ್ನು ಉಳಿದ ಸನ್ಮಾನವನ್ನು ನಂತರ ಮಾಡಲಿಕ್ಕಿದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದವರಿಗೂ ಸನ್ಮಾನವನ್ನು ಮಾಡಿದಂಥ ಅತಿಥಿ ಗಣ್ಯರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಮಾಜಿ ಶಾಸಕರು ಆಗಿರುವಂತಹ ವಿನಯಕುಮಾರ್ ಸೊರಕೆ ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡುವಂತೆ ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಶತಮಾನ ಸಂಭ್ರಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಹೊಸಮಾರಿಗುಡಿ ಇದರ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಶ್ರೀಯುತ ನಡಿಕೆರೆ ರತ್ನಾಕರ್ ಶೆಟ್ರೆ, ಈ ಕ್ಷೇತ್ರದ ಮಾಜಿ ಶಾಸಕರು, ತಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಲಾಲಾಜಿ ವೆಂಕಟರವರೇ, ಶತಮಾನ ಸಂಭ್ರಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಸಮಿತಿಯ ಅಧ್ಯಕ್ಷರಾದಂಥ ಸುಧಾಮ ಶೆಟ್ರೆ, ಇಲ್ಲಿಯ ಪುರಸಭಾ ಸದಸ್ಯನಿ ಆದಂಥ ಮೋಹಿನಿ ಶೆಟ್ಟಿಯವರೇ, ಶ್ರೀಯುತ ಸಾದಿಕ್ರವರೇ, ಸಾಬಾರವರೇ, ಶ್ರೀಯುತ ಯೋಗೀಶ್ ಪೂಜಾರ್ರವರೇ, ಸಂಗೀತರವರೇ, ಮುಖ್ಯೋಪಾಧ್ಯಾಯಿನಿಯವರೇ, ಎಲ್ಲ ಗೌರವಾನ್ವಿತ ಅಧ್ಯಾಪಕ ವರ್ಗದವರೇ, ಈ ಶತಮಾನ ಸಂಭ್ರಮ ಕಾರ್ಯಕ್ರಮದ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ನಮ್ಮ ಪುರಸಭಾ ಸದಸ್ಯರಾದಂಥ ಶ್ರೀಮತಿ ವಿದ್ಯಾಲತರವರೇ, ಇಲ್ಲಿಗೆ ಆಗಮಿಸಿದಂಥ ಎಲ್ಲ ನನ್ನ ಹಿರಿಯ ಬಂಧುಗಳೇ, ಬಹಳಷ್ಟು ಸಂಭ್ರಮದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಒಟ್ಟು ಸೇರುವಂಥ ಅವಕಾಶ ಆಗಿದೆ. ಹೆಚ್ಚಿನ ಅಂಶ 100 ವರ್ಷಗಳಾಯಿತು ಈ ಶಾಲೆ ಪ್ರಾರಂಭ ಆಗಿ. 100 ವರ್ಷಗಳ ಹಿಂದೆ ಈ ಸಮಾಜ ಹೇಗಿತ್ತು? ಇವತ್ತು ಹೆಚ್ಚಿನ ಅಂಶ ಅಸೌಖ್ಯರಾದರೆ, ಆರೋಗ್ಯರಾದರೆ ಇವತ್ತು ಕಂಬಳಿಯಲ್ಲಿ ಕಟ್ಟಿ ಹೊತ್ತುಕೊಂಡು ಹೋಗುವಂಥ ಒಂದು ಪರಿಸ್ಥಿತಿ ಇತ್ತೋ ಏನೋ. ಇವತ್ತು ಈ ಒಂದು ವಿದ್ಯಾಸಂಸ್ಥೆಯನ್ನ, ವಿದ್ಯಾಭ್ಯಾಸ ಅನ್ನೋದು ಕೆಲವು ಜನರ ಸೊತ್ತಾಗ್ಲಿ ಕೂಡದು.
ವಿದ್ಯಾಭ್ಯಾಸ ಸಾರ್ವಜನಿಕವಾಗಿ ಎಲ್ರಿಗೂ ಪಡೆಯುವಂಥ ಅವಕಾಶ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಮನೆಗಾರರು ಸಾಹೇಬ್ರವರು ಅವರ ಕಟ್ಟಡದಲ್ಲಿ ವಿಠಲ್ ಮಾಸ್ಟರ್ ಅವರು, ಸಂಜೀವ್ ಮಾಸ್ಟರ್ ಅವರು ಅವರ ನೇತೃತ್ವದಲ್ಲಿ ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸುವಂಥ ಅವಕಾಶ ಆಯಿತು. ನಾನು ಈ ಸಂದರ್ಭದಲ್ಲಿ ಸುಧಾ ಭಾಸ್ಕರ್ ಶೆಟ್ಟರವರನ್ನು ನಾನು ನೆನಪು ಮಾಡಬೇಕು. ಸಾಧಾರಣ 24-25 ವರ್ಷಗಳ ಕಾಲ ಇಲ್ಲಿ ಶಾಸಕರಾಗಿ ಕಾಪುವಿನ ಹೆಸರನ್ನ ಇವತ್ತು ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬಿತ್ತರಿಸುವಂಥ ರೀತಿಯಲ್ಲಿ, ಅದೇ ರೀತಿಯಾಗಿ ಇವತ್ತು ಕಾಪುನಲ್ಲಿ ಕೂಡ ಶಾಶ್ವತವಾದಂಥ ಅನೇಕ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಈ ಶಾಲೆ ಕೂಡ ಮಾರಿಗುಡಿಯ ಅಥವಾ ಮುಜರಾಯಿ ಇಲಾಖೆಯ ಅನುಮತಿಯನ್ನು ಪಡ್ಕೊಂಡು ಇದಕ್ಕೆ ಚಾಲನೆ ಕೊಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವರು ನೇತೃತ್ವವನ್ನು ಕೊಟ್ಟಿದ್ರು. ಅವರ ಅಳಿಯ ಕೂಡ ಇಲ್ಲಿ ಆಡಳಿತ ಮುಕ್ತೇಶ್ವರ ಮಾರಿಗುಡಿದು. ಅವರು ಕೂಡ ಅವರು ಸುಬ್ರಹ್ಮಣ್ಯ ಅಲ್ಲ, ಅವರ ಇವರು ರಾಘವ್ ಶೆಟ್ಟಿ ಅವರು ಇವತ್ತು ಈ ಶಾಲೆಯ ಉನ್ನತಿಗೋಸ್ಕರ ಶ್ರಮಿಸಿದ್ದಾರೆ ಅಂತ ಹೇಳಿ ನಾನು ಕೇಳಿದ್ದೇನೆ. ಹೆಚ್ಚಿನ ಅಂಶ ಇವತ್ತು ಪ್ರಾಥಮಿಕ ಶಾಲೆಯ ವಿದ್ಯಾಭ್ಯಾಸ, ನಾನು ಕಲ್ತಿರುವಂಥ ಶಾಲೆ ಕೂಡ ಅಂದಿನ ಸಂದಲ್ಲಿ ಮುಡಮಾಡ್ತಾ ಇರುವಂಥವರು ಆ ಶಾಲೆಯನ್ನು ಪ್ರಾರಂಭ ಮಾಡಿದಂಥದ್ದು. ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ, ಕರಾವಳಿ ಪ್ರದೇಶ ಇರ್ಬೋದು, ಅನೇಕ ಕಡೆಗಳಲ್ಲಿ ನಾವು ನೋಡ್ತೇವೆ ಸರ್ಕಾರ ಶಾಲೆಯ ವಿದ್ಯಾಕ್ಷೇತ್ರಕ್ಕೆ ನನ್ನ ಮನೆ ನನ್ನ ಕುಟುಂಬ ಅನ್ನೋದಕ್ಕಿಂತ ಅಂದಿನ ಹಿರಿಯರುಗಳು ಇಡೀ ಸಮಾಜ ನನ್ನ ಕುಟುಂಬ ಅನ್ನುವಂಥ ರೀತಿಯಲ್ಲಿ ಇಡೀ ಸಮಾಜಕ್ಕೆ ವಿದ್ಯಾಭ್ಯಾಸ ಬೆಳಕನ್ನು ಬೀರಿಸುವಂಥ ಕೆಲಸ ಕಾರ್ಯವನ್ನು ಅಂದಿನ ಹಿರಿಯರುಗಳು ಇವತ್ತು ನಡೆಸಿದ್ದಾರೆ. ಅವರ ಹೆಸರು ಈ ಸಮಾಜದಲ್ಲಿ ಯಾವತ್ತೂ ಕೂಡ ಶಾಶ್ವತ. 100 ವರ್ಷಗಳಲ್ಲಿ ಶತಮಾನ ಸಂಭ್ರಮ ಅಂತ ಹೇಳಿದ್ರೆ 100 ವರ್ಷಗಳ ನೆನಪುಗಳನ್ನು ಮೆಲುಕು ಹಾಕುವಂಥದ್ದು. ಹೆಚ್ಚಿನ ವಿಷಯ ಇವತ್ತು ಅನೇಕ ಅಧ್ಯಾಪಕ ವರ್ಗದವರನ್ನ ಇಲ್ಲಿ ಸನ್ಮಾನ ಮಾಡುವಂಥ ಕೆಲಸ ಕಾರ್ಯವನ್ನು ನಡೆಸಿದ್ದೇವೆ. ಇಲ್ಲಿ ಆಡಳಿತ ಮಂಡಳಿ ಇರ್ಬೋದು, ಇಲ್ಲಿ ಅಧ್ಯಾಪಕ ವರ್ಗ ಇರ್ಬೋದು, ಬಹಳಷ್ಟು ನಿಸ್ವಾರ್ಥವಾದಂಥ ಸೇವೆಯನ್ನು ಸಲ್ಲಿಕೆ ಮಾಡಿ ಹೆಚ್ಚಿನ ಅಂಶ ಆಗಿನ ಸಂದರ್ಭದಲ್ಲಿ ಅಧ್ಯಾಪಕರು ಅಂತ ಹೇಳಿದ್ರೆ ಬರೀ ಶಾಲೆಗೆ ಮಾತ್ರ ಅಧ್ಯಾಪಕ ಅಲ್ಲ, ಇಡೀ ಊರಿಗೆ ಅಧ್ಯಾಪಕ. ಆ ರೀತಿಯಲ್ಲಿ ಇವತ್ತು ಕೆಲಸ ಕಾರ್ಯವನ್ನು ಮಾಡಿ ಇವತ್ತೇನಾದರೂ ಭದ್ರವಾದಂಥ ಒಂದು ಬುನಾದಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು PUCಯಲ್ಲಿ ನಾವು ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಈ ಸಲ ಕೂಡ ಬಂದಿದ್ದೇವೆ, ಅಥವಾ SLC ಫಲಿತಾಂಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬರುವಂಥ ಅವಕಾಶಗಳಾಗ್ತದೆ. ಇದಾಗಿದ್ರೆ ಅಂದು ನಮ್ಮ ಇವತ್ತು ಗುರುಗಳು ಇವತ್ತು ನಿಸ್ವಾರ್ಥದಿಂದ ತಮಗೆ ದೊಡ್ಡ ದೊಡ್ಡ ಪದವಿ ಇದ್ರೂ ಕೂಡ ಬೇರೆ ಹುದ್ದೆಗೆ ಹೋಗದೆ ಅಧ್ಯಾಪಕ ಹುದ್ದೆ ಬಹಳ ಪ್ರಾಮುಖ್ಯ ಹುದ್ದೆ ಅನ್ನುವಂಥ ರೀತಿಯಲ್ಲಿ ಆ ಹುದ್ದೆಯನ್ನು ಅಲಂಕರಿಸುವುದರ ಮುಖಾಂತರ ತನ್ನ ಸರ್ವ 38, 37, 36 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಕೆ ಮಾಡಿದಂಥ ಅನೇಕ ಅಧ್ಯಾಪಕರಿದ್ದಾರೆ. ಇವತ್ತು ಇಂತಹ ಸಮಯದಲ್ಲಿ ಅವರನ್ನೆಲ್ಲ ಸ್ಮರಣೆ ಮಾಡುವಂಥದ್ದು ಇವತ್ತು ಈ ಒಂದು ಸಂದರ್ಭದಲ್ಲಿ ಅತಿ ಅವಶ್ಯಕ. ಅದೇ ರೀತಿಯಾಗಿ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಶತಮಾನೋತ್ಸವದ ಆಚರಣೆ, ಶತಮಾನೋತ್ಸವ ಕಳೆದ ನಂತರ ಈ ವಿದ್ಯಾಸಂಸ್ಥೆ ಯಾವ ಹಾದಿಯಲ್ಲಿ ಹೋಗಬೇಕು ಅಂತೇಳಿ ಕೂಡ ಇವತ್ತು ಒಂದು ಸಂಕಲ್ಪ ಮಾಡುವಂಥ ಒಂದು ಸುದಿನ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಹೆಚ್ಚಿನ ಅಂಶ ಇವತ್ತು ಶಾಲೆ ಅನ್ನುವಂಥದ್ದು ಇವತ್ತು ಎಲ್ಲ ಧರ್ಮ, ಎಲ್ಲ ಜಾತಿ, ಎಲ್ಲ ಭಾಷೆ, ಶ್ರೀಮಂತ ಬಡವ, ವಿದ್ಯಾವಂತ ಅವಿದ್ಯಾವಂತ ಯಾವುದೇ ವ್ಯತ್ಯಾಸ ಇಲ್ಲದೆ ಸರಿಸಮಾನವಾಗಿ ಎಲ್ಲರೂ ಕೂಡ ವಿದ್ಯಾಭ್ಯಾಸ ಪಡೆಯುವಂಥ ಒಂದು ಪವಿತ್ರವಾದಂಥ ಒಂದು ದೇಗುಲ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇಂಥ ಸಮಯದಲ್ಲಿ ಇವತ್ತು ಸಿಂಗಾಪುರದವರು ಇತ್ತೀಚಿನ ದಿವಸ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಪ್ರಾಥಮಿಕ ಶಾಲೆ ಯಾವ ನಡೀತದೆ ಅನ್ನುವಂಥ ರೀತಿಯಲ್ಲಿ ಇವತ್ತು ಅದನ್ನು ನೋಡಲಿಕ್ಕೆ ಬಂದಿದ್ರು ಅಂತ ನಾನು ಓದಿದ್ದೇನೆ ಪತ್ರಿಕೆಯಲ್ಲಿ. ಹೆಚ್ಚಿನ ಅಂಶ ನಮ್ಮ ವಿದ್ಯಾಭ್ಯಾಸ ಎಲ್ಲರೂ ಕೂಡ ಸಮಾನರು, ಎಲ್ಲರೂ ಕೂಡ ಭಾರತೀಯರು ಅನ್ನುವಂಥ ರೀತಿಯಲ್ಲಿ ವಿದ್ಯಾಭ್ಯಾಸ ನೀಡುವಂಥ ಕೆಲಸ ಕಾರ್ಯ ಇವತ್ತು ನಡೆಸ್ತದೆ. ನಮ್ಮ ಮಕ್ಕಳ ಹತ್ರ ಸಾಕಷ್ಟು ಪ್ರತಿಭೆ ಇದೆ. ಆದರೆ ನಮ್ಮ ದೇಶಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟ ನಂತರ ಯಾರು ಕೂಲಿ ಕೆಲಸ ಮಾಡ್ತಾನ ಆ ಕೂಲಿ ಕೆಲಸ ಮಾಡುವ ನಮ್ಮ ಮಗ ಕೂಲಿ ಕೆಲಸವೇ ಮಾಡ್ಬೇಕಂತೇಳಿ ಏನಿಲ್ಲ.
ಯಾರು ಪೌರ ಕಾರ್ಮಿಕ ಇದ್ದಾನ ಆ ಪೌರ ಕಾರ್ಮಿಕನ ಮಗ ಪೌರ ಕಾರ್ಮಿಕನಾಗಿ ಕೆಲಸ ಮಾಡಬೇಕು ಅಂತೇಳಿ ಏನಿಲ್ಲ. ಅಥವಾ ಕಟ್ಟ ಕಡೆಯ ಬಡವರು ಕೂಡ ನಾವು ಕೂಡ ಮುಂದಿನ ದಿವಸ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ವಿಜ್ಞಾನಿಗಳಾಗ್ಬೋದು, ಉನ್ನತ ಸ್ಥಾನವನ್ನು ಪಡೆಯುವಂಥ ಒಂದು ಅವಕಾಶ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ. ನಮ್ಮೆಲ್ಲರನ್ನು ಕೂಡ ಒಟ್ಟು ಸೇರಿಸುವಂಥ ಒಂದು ವ್ಯವಸ್ಥೆ ಅಂತ ಹೇಳಿದ್ರೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಅವರು ವಿದ್ಯಾಭ್ಯಾಸ ಪಡೆಯುವಂಥ ಸಂದರ್ಭದಲ್ಲಿ ಶಾಲೆಯ ಒಳಗಡೆ ಕೂತ್ಕೊಂಡು ವಿದ್ಯಾಭ್ಯಾಸ ಮಾಡುವಂಥ ಅವಕಾಶ ಅವರಿಗಿರಲಿಲ್ಲ. ಆದರೆ ಶಾಲೆಯಲ್ಲಿ ಎಲ್ಲರ ಮಕ್ಕಳ ಜೊತೆಯಲ್ಲಿ ನೀರು ಕುಡಿಯುವಂಥ ಅವಕಾಶ ಕೂಡ ಇರಲಿಲ್ಲ. ಆದರೆ ಅವರ ವಿದ್ಯಾಭ್ಯಾಸದ ಶಕ್ತಿಯಿಂದಾಗಿ ಅವರು ವಿದೇಶಕ್ಕೆ ಹೋಗಿ 29 ಡಾಕ್ಟರೇಟ್ಗಳನ್ನು ಮಾಡೋದ್ರ ಮುಖಾಂತರ 20,000 TCಗಳನ್ನು ಬರೆಯುವುದರ ಮುಖಾಂತರ ಇವತ್ತು ಇಡೀ ಈ ದೇಶದ ಸಂವಿಧಾನವನ್ನೇ ನಿರ್ಮಾಣ ಮಾಡುವಂಥ ಒಂದು ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಂದಿದೆ. ಅವರು ಕೊಟ್ಟಂತಹ ಒಂದು ಸಂವಿಧಾನಕ್ಕೆ ಆಶಯವಾಗಿ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ರೀತಿಯಲ್ಲಿ ಇವತ್ತು ಸೌಹಾರ್ದತೆಯಿಂದ ಬಾಳುವಂಥ ಒಂದು ಅವಕಾಶ ಆಗಿದೆ ಅಂತ ತಪ್ಪಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಇದು PMC ಸರ್ಕಾರಿ ಶಾಲೆ ಅಂತೇಳಿ ಗುರುತಿಸಿದೆ. ಅದೇ ರೀತಿಯಲ್ಲಿ ಇದರ ಜಾಗ ಇರುವಂಥದ್ದು ಮಾರಿಗುಡಿಯ ಆಶ್ರಯದಲ್ಲಿ ಹಿಂದೆ ಕೂಡ ನಡಿಕೆರೆ ರತ್ನಾಕರ್ ಶೆಟ್ಟರ್ ಅವರು ಅಧ್ಯಕ್ಷರಾಗಿರುವಾಗ ಇಲ್ಲಿ ಗ್ರೌಂಡಿಗೆ ಜಾಗ ಬಿಟ್ಟು ಕೊಟ್ಟರು, ಅದನ್ನು ಸಮತಟ್ಟು ಮಾಡಿಕೊಟ್ರು ಅಂತ ನಾನು ಕೇಳಿದ್ದೇನೆ. ಹೆಚ್ಚಿನ ಅಂಶ ಇವತ್ತು ಪುನಃ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಅವರೇ ಮಾರಿಗುಡಿಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಬಂದಿದ್ದಾರೆ. ಒಂದು ಅದೃಷ್ಟ ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಮುಂದಿನ ಈ ಶಾಲೆಯ ಉನ್ನತಿಗೋಸ್ಕರ ಮಾರಿಗುಡಿಯಿಂದ ಯಾವ ರೀತಿಯ ಸಹಕಾರಗಳನ್ನು ನೀಡಬೇಕು, ಎಲ್ಲ ದೇವಾಲಯಗಳು ಕೂಡ ಒಂದೊಂದು ಶಾಲೆಗಳನ್ನು ನಡೆಸ್ತದೆ. ಅದೇ ರೀತಿಯಲ್ಲಿ ಈ ಶಾಲೆಯನ್ನು ಕೂಡ ಇವತ್ತು ಮಾರಿಗುಡಿ ಆಶ್ರಯದಲ್ಲಿ ಇವತ್ತು ದತ್ತು ಸ್ವೀಕಾರ ಮಾಡಿಕೊಂಡ, ಯಾವ ರೀತಿ ಮಾಡಿಕೊಂಡ ಈ ಶಾಲೆಯ ಉನ್ನತಿಗೋಸ್ಕರ ಕೆಲಸ ಕಾರ್ಯ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತ ನಾನು ಮನವಿ ಮಾಡ್ತೇನೆ. ಅದರ ಜೊತೆಗೆ ಸಾಧಾರಣ ನೀವು ಜಾಗ ಬಿಟ್ಟು ಕೊಟ್ಟರೆ 1 ಎಕರೆ ಜಾಗ ಬೇಕಾಗ್ತದೆ. ಇವತ್ತು ಕರ್ನಾಟಕ ಪಬ್ಲಿಕ್ ಸ್ಕೂಲು ಅನ್ನುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ 500 ಸ್ಕೂಲ್ಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಅದರಲ್ಲಿ SLC ಬರ್ತದೆ, PUC ಬರ್ತದೆ. ಒಂದೇ ಜಾಗದಲ್ಲಿ ಆ ಸರೌಂಡಿಂಗ್ಸ್ನಲ್ಲಿ ವಿದ್ಯಾಭ್ಯಾಸ ಪಡೆಯುವಂಥ ಅವಕಾಶ ಆಗ್ತದೆ. ಅದಕ್ಕೂ ಕೂಡ ಒಂದು ಪ್ರಸ್ತಾಪವನ್ನು ಕೊಡಬೇಕು. ಒಂದು ವೇಳೆ ಅದಕ್ಕೆ ಪ್ರಸ್ತಾಪ ಕೊಡುವಂಥ ಸಂದರ್ಭದಲ್ಲಿ ಜಾಗದ ಪ್ರಶ್ನೆ ಬಂದರೆ ಮಾರಿಗುಡಿಯಿಂದ ತಮ್ಮ ಸಹಕಾರವನ್ನು ಕೊಟ್ಟರೆ, ಈ ಶಾಲೆಗೆ ಸಹಕಾರವನ್ನು ಕೊಟ್ಟರೆ 100ಕ್ಕೆ 100 ಪಾಲು ಕೂಡ ಅದು ಯಶಸ್ವಿಯಾಗಿ ಈ ಶಾಲೆ ಮುಂದುವರಲಿಕ್ಕೆ ಅವಕಾಶ ಇದೆ. 125 ಮಕ್ಕಳಿದ್ದಾರೆ. ಇನ್ನಷ್ಟು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ನಮ್ಮ ಹೆತ್ತವರಿಗೆ ನಮ್ಮ ಮಕ್ಕಳ ಬಗ್ಗೆ ಯಾವ ರೀತಿ ಆಕಾಂಕ್ಷೆ ಇದೆನಾ ಅದಕ್ಕೆ ಹೊಂದಿಕೊಂಡು ಶಿಕ್ಷಣ ಪಡೆಯುವಂಥ ಅವಕಾಶ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆದರೆ ಆ ಶಾಲೆ ಉಳಿತದೆ. ಶತಮಾನೋತ್ಸವ ಆಚರಿಸಿದಂಥ ಶಾಲೆ ಮುಚ್ಚಲಿಕ್ಕೆ ಕೂಡುದು. ಹೆಚ್ಚಿನ ಅಂಶ 100 ವರ್ಷದ ಶಾಲೆ. ಇದರಲ್ಲಿ ಎಷ್ಟೋ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಪಡ್ಕೊಂಡಿದ್ದಾರೆ. ಇವತ್ತು ಇಲ್ಲಿ ಮಾತ್ರ ಅಲ್ಲ, ಪರವೂರಲ್ಲಿ ಹೊರಗಡೆ ಎಷ್ಟೋ ಜನ ಇವತ್ತು ಹಳೆ ವಿದ್ಯಾರ್ಥಿಗಳಿದ್ದಾರೆ. ಯಾವ ವಿದ್ಯಾರ್ಥಿ ಆ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿದ್ದಾನ ಅವನಿಗೆ ಋಣಭಾರ ಇರ್ತದೆ, ಆ ಶಾಲೆಯ ಋಣಭಾರ ಇರ್ತದೆ. ಆ ಋಣಭಾರ ಕಡಿಮೆ ಆಗಬೇಕಾಗಿದ್ರೆ ಅವನು ವಿದ್ಯಾಭ್ಯಾಸ ಪಡ್ಕೊಂಡು ಹೋಗುವಂಥದ್ದಲ್ಲ. ಆ ಶಾಲೆಗೆ ತನ್ನ ಕೈಲಾದಂಥ ರೀತಿಯಲ್ಲಿ ಆ ಶಾಲೆಯ ಉನ್ನತಿಯನ್ನ ಕಾಣುವಂಥ ದೃಷ್ಟಿಯಲ್ಲಿ ಅವನ ಸಹಕಾರ ಇವತ್ತು ಬೇಕಾಗಿದೆ. ಆ ರೀತಿಯಲ್ಲಿ ನಾನು ಯೋಗೀಶ್ವರವರ ಹತ್ರ ಮನವಿ ಮಾಡಿಕೊಳ್ಳುವುದು, 100 ವರ್ಷಗಳ ಹಳೆ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದಾರೆ ಅಂತ ಪಟ್ಟಿ ಮಾಡಿ ಅವರನ್ನೆಲ್ಲ ಸಂಪರ್ಕ ಮಾಡಿ 100ಕ್ಕೆ 100 ಪಾಲು ಕೂಡ ನಿಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ಸಹಕಾರ ಮಾಡ್ತಾರೆ. 100ಕ್ಕೆ 100 ಪಾಲು ಕಡೆಗೆ ಕುದಿ ಅಂತೇಳಿ ಹೈಸ್ಕೂಲ್ ಇತ್ತು. ಶ್ರೀಯುತ ಕುದಿ ವಸಂತ ಶೆಟ್ಟರಲ್ಲಿ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಂಥವರು. 38 ವರ್ಷಗಳ ಕಾಲ ಅವರ ಅಧ್ಯಾಪಕ ಸುಧಾಮೂರ್ತಿ ಅವರನ್ನು ಇನ್ಫೋಸಿಸ್ನ ಸುಧಾಮೂರ್ತಿಯನ್ನು ಬರಮಾಡಿಸಿ ಮನವಿ ಮಾಡಿದರು, ಅಮ್ಮ ನಾನು 38 ವರ್ಷಗಳ ಕಾಲ ಈ ಶಾಲೆ ನಡೆಸಿದ್ದೇನೆ, ನೀವು ದತ್ತು ತಗೊಳ್ಬೇಕು ಇನ್ಫೋಸಿಸ್ನವರು ಅಂತೇಳಿ. ಆವಾಗ ಸುಧಾಮೂರ್ತಿ ಅವರು ಹೇಳಿದಂಥ ಮಾತೇನು ಅಂತ ಹೇಳಿದ್ರೆ, ನಾನು ಕಲ್ತಂಥ ಶಾಲೆಯನ್ನು ನಾನು ದತ್ತು ತಗೊಂಡಿದ್ದೇನೆ, ಆದರೆ ನೀವು ಕಲ್ತಂಥ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳೇ ಈ ಶಾಲೆಯನ್ನು ನಡೆಸುವಂಥ ರೀತಿಯಲ್ಲಿ ಆಗಬೇಕು ಅಂತೇಳಿ. ಅಂದು ಸುಧಾಮೂರ್ತಿ ಅವರು ಏನು ಹೇಳಿದ್ದಾರೆ ಇವತ್ತು ಅದು ಸತ್ಯ ಆಗಿದೆ. ಕುದಿ ಶಾಲೆಯನ್ನ ಆ ಶಾಲೆಯ ಹಳೆ ವಿದ್ಯಾರ್ಥಿಗಳು ಇವತ್ತು ಉತ್ತಮ ರೀತಿಯಲ್ಲಿ ನಡೆಸುವಂಥ ಒಂದು ಕೆಲಸ ಕಾರ್ಯ ಅಲ್ಲಿ ನಡೀತಾ ಉಂಟು. ಆ ದೃಷ್ಟಿಯಲ್ಲಿ ಈ ಶಾಲೆಯ ಒಳಿತಿಗೋಸ್ಕರ ಸರ್ವತೋಮುಖವಾಗಿ ಇವತ್ತು ಎಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಸಂಕಲ್ಪವನ್ನು ಮಾಡಬೇಕು. ನಮ್ಮಿಂದ ನಾನೇನು
ಇವತ್ತು ನೇರವಾಗಿ ಹೋಗಿ ಶಾಸಕರಾಗಿ ಕೆಲಸ ಮಾಡುವಂತ ಅವಕಾಶ ನನ್ನ ಹತ್ರ ಇಲ್ಲ. ನಮ್ಮ ಸರ್ಕಾರ ಇದೆ, ಇಂದಿನ ಬಾಗಿಲಿನಿಂದ ಸರ್ಕಾರದಿಂದ ಏನಾಗಬೇಕಾ ಅದಕ್ಕೆ ಸಂಪೂರ್ಣವಾಗಿ ಸಹಕರಿಸುವಂತ ಕೆಲಸಕಾರ 100 ವರ್ಷದ ಶತಮಾನೋತ್ಸವ ಆಚರಿಸಿ ಶಾಲೆಯನ್ನು ಉಳಿಸುವಂತ ರೀತಿಯ ಇದಕ್ಕೋಸ್ಕರ ನಾನು ಕೂಡ ತಮ್ಮ ಜೊತೆಯಲ್ಲಿ ಇದ್ದೇನೆ ಅಂತೇಳಿ ತಮ್ಮ ಹತ್ರ ಪ್ರಾರ್ಥಿಸಿಕೊಂಡು, ನನಗೆ ಬೇರೆ ಬೇರೆ ಕಾರ್ಯಕ್ರಮದ ಒತ್ತಡ ಇರುವಂಥ ಸಮಯದಲ್ಲಿ ನನ್ನನ್ನು ಮುಂದಕ್ಕೆ ಹೋಗ್ಲಿಕ್ಕೆ ಅನುಮತಿಯನ್ನು ಕೊಡಬೇಕು. ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಬಹಳ ಒಳ್ಳೆ ರೀತಿಯಲ್ಲಿ ನಡೆಸಿ ಸುಧಾಮ ಶೆಟ್ಟರು ಅಧ್ಯಕ್ಷರಾಗಿ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ, ಅಧ್ಯಾಪಕ ವರ್ಗದವರು ಎಲ್ಲ ಜನಪತಿಗಳ ಸಹಕಾರದೊಂದಿಗೆ ಬಹಳ ಅಚ್ಚುಕಟ್ಟಾಗಿ ಒಳ್ಳೆ ರೀತಿಯಲ್ಲಿ ನಡೆಸಿದ್ರಿ. ತಮಗೆ ಭಗವಂತ ಒಳ್ಳೆದನ್ನು ಕರುಣಿಸಿ ಪ್ರಾರ್ಥಿಸಿ ನನ್ನ ಮಾತು. ಈ ಒಂದು ಶತಮಾನ ಸಂಭ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಬಹಳ ಅತ್ಯುತ್ತಮ ಮಾತುಗಳನ್ನು ಆಡಿದಂತಹ ನಿಮಗೆ ವಂದನೆಗಳು. ಈ ಒಂದು ಕಿರು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಸವಿ ನೆನಪು ತಮ್ಮಲ್ಲಿ ಶಾಶ್ವತವಾಗಿ ಉಳಿಯಲಿ ಎನ್ನುವಂತಹ ಹಾಗೆ ನಿಮಗೆ ಧನ್ಯವಾದವನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇವೆ. ಈಗ ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಕೇವಲ 5-10 ನಿಮಿಷದಲ್ಲಿ ಸನ್ಮಾನ ಕಾರ್ಯಕ್ರಮ ಮುಕ್ತಾಯ ಆಗಲಿಕ್ಕಿದೆ. ಎಲ್ಲರನ್ನು ಗುರುತಿಸಿದ ನಂತರ ಈಗ ಪ್ರಸ್ತುತ ಈ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕಿಯರಿಗೆ, ಸಹ ಶಿಕ್ಷಕಿಯವರಿಗೆ ಹಾಗೂ ಅಕ್ಷರ ದಾಸೋಹ ಅಡುಗೆ ಸಿಬ್ಬಂದಿಯವರಿಗೆ ಒಂದು ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದರ ಪಟ್ಟಿಯನ್ನು ವಾಚಿಸುವಂತೆ ಕುಮಾರಿ ಅಮೀಷಾ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಯಲ್ಲಿ ಆಸನಗಳನ್ನು ಇಡುವಂತೆ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಳೆ ವಿದ್ಯಾರ್ಥಿ ಮಿತ್ರರು, ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ನಮ್ಮ ಶಾಲೆಯ ಜೀವನಾಡಿಯಾಗಿರುವಂತಹ ನಮ್ಮ ಶಾಲಾ ಶತಮಾನೋತ್ಸವದ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ನಿಮ್ಮೆಲ್ಲರ ಶಾಲಾ ಶಿಕ್ಷಕರು ಗೌರವ ಸಮರ್ಪಣೆ ಮಾಡುವುದು ಹಳೆ ವಿದ್ಯಾರ್ಥಿಗಳಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಇವತ್ತಿನ ಕಾರ್ಯಕ್ರಮದ ಕಾಣದ ಶಕ್ತಿಯಾಗಿ, ಮಕ್ಕಳಲ್ಲಿ ಭಕ್ತಿಯಾಗಿ, ಹಳೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಸ್ಫೂರ್ತಿಯನ್ನು ನೀಡಿರುವಂತಹ ಪ್ರಸ್ತುತ ನಮ್ಮ ಶಾಲೆಯಲ್ಲಿರುವ ನಮ್ಮ ಶಿಕ್ಷಕರು, ಇವರ ಕಾಲಘಟ್ಟದಲ್ಲಿ ಶತಮಾನೋತ್ಸವ ಆಚರಣೆ ಮಾಡುತ್ತಿರುವುದು ಶಿಕ್ಷಕರ ಒಂದು ಸೌಭಾಗ್ಯವಾಗಿದ್ದು, ಇಂತಹ ಕಾರ್ಯಕ್ರಮದಲ್ಲಿ ನಮಗೂ ಸೌಭಾಗ್ಯವನ್ನು ನೀಡಿರುವಂತಹ ಈ ನಮ್ಮ ಶಿಕ್ಷಕರನ್ನು ನಿಮ್ಮೆಲ್ಲರ ಪರವಾಗಿ ಗೌರವ ಸಮರ್ಪಣೆ ಮಾಡಲು ನಮಗೆಲ್ಲರಿಗೂ ಸಂತೋಷವಾಗುತ್ತದೆ. ಶ್ರೀಮತಿ ಸುಧಾ, ಶ್ರೀಮತಿ ಸುಜಾತ, ಶ್ರೀಮತಿ ಲತಾ ಕುಮಾರಿ, ಶ್ರೀಮತಿ ಪ್ರತಿಭಾ ನಾಯಕ್ ಇವರನ್ನು ವೇದಿಕೆಯಲ್ಲಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಿದ್ದೇನೆ. ಮೊದಲನೆಯದಾಗಿ ಈ ಕಾರ್ಯಕ್ರಮದ ಕೇಂದ್ರಬಿಂದು ಆಗಿರುವ ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರಾಗಿರುವಂತಹ ಸೌಭಾಗ್ಯವಾಗಿದ್ದು, ಇವರು 3 ವರ್ಷ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕ ಸಮಿತಿಯ ಪರವಾಗಿ ಇವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸುತ್ತಿದ್ದೇನೆ.